ಕರಾವಳಿ ಕರ್ನಾಟಕಡು ಕನ್ನಡ ಚಿಕಿತ್ಸೆಗೆ ಮಲ್ಲ ಪುದರ್ಪಡೆಯಿನ ಪ್ರಸಾದ್ ನೇತ್ರಾಲಯ ಸಮೂಹ ಆಸ್ಪತ್ರೆದ ಕುಡ್ಲ ಪಂಪ್ವೆಲ್ ಸೂಪರ್ ಸ್ಪೆಷಾಲಿಟಿ ಕಣ್ಣದ ಆಸ್ಪತ್ರೆಡು ಕರಾವಳಿಡೆ ಸುರುತ ಸರ್ತಿಗಾದ ರೊಬ್ಯಾಟಿಕ್ ಕಣ್ಣದ ಪರ ಚಿಕಿತ್ಸದ ವ್ಯವಸ್ಥೆಯನ್ನು ಐತಾರ ಉದಿಪನ ಮಲ್ತೇರು. ಸೂಪರ್ ಸ್ಪೆಷಾಲಿಟಿ ಮ್ಯಾಂಗ್ಳೂರ್ ಇದರ ಲೇಸರ್ ರೊಬ್ಯಾಟಿಕ್ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಸಿಸ್ಟಮ್ ಅನ್ನ ಇವತ್ತು ಎಲ್ಲರಿಗೆ ಸಮರ್ಪಿಸುತ್ತಿದ್ದಾರೆ. ಈ a warm welcome to Srimati Veena Raghuram Rao. I extend a warm welcome to Dr. Vikram Jain, Director, Prasad Nethralaya Mangalore, to onto the list. I extend a warm welcome to Dr. Harish Shetty, Director, Prasad Nethralaya Mangalore, onto the list, please. ಗೌರವಾನ್ವಿತ ಅತಿಥಿಗಳನ್ನ ವೇದಿಕೆಯ ಮೇಲೆ ಆಹ್ವಾನಿಸಿಕೊಳ್ತಾ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು ಅಂತ ಪ್ರಾರ್ಥನೆಯೊಂದಿಗೆ ಮೈ ರಿಕ್ವೆಸ್ಟ್ ಶ್ರೀಮತಿ ಪ್ರಶಂಕಾ ಟು ಡೂ ದ ಪ್ರೇಯರ್ ಪ್ಲೀಸ್. ಗಜವದನ ಪಾಲಿಸು ಪಾಲಿಸು ಗಜವದನ ಪಾಲಿಸು ಏಸು ದಿನಕ್ಕೆ ನಿನ್ನ ವಾಸವ ಹೊಗಳುವ ಏಸು ದಿನಕ್ಕೆ ನಿನ್ನ ವಾಸವ ಹೊಗಳುವ ಏಸ ಪಾಲಿಸು ನಿತ್ಯ ವಾಸವ ಸುಡನೆ ಪಾಲಿಸು ನಿತ್ಯ ವಾಸವ ಸುತನೆ ಲೇಸ ಪಾಲಿಸು ನಿತ್ಯ ವಾಸವ ಸುತನೆ ಲೇಸ ಪಾಲಿಸು ನಿತ್ಯ ವಾಸವ ಸುತನೆ ಗಜವದನ ಪಾಲಿಸು ಪಾಲಿಸು ಗಜವದನ ಪಾಲಿಸು. ಪ್ರಾರ್ಥನೆಗೈದಂತ ಪ್ರತೀಕ್ಷಾ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇವತ್ತಿನ ಲೆನ್ಸರ್ ರೊಬ್ಯಾಟಿಕ್ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಸಿಸ್ಟಮ್ ಅನ್ನ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಕರ್ನಾಟಕಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಇರುವಂತ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ನಡೆದು ಬಂದ ದಾರಿ ಮತ್ತು ಬಂದಿರುವ ಎಲ್ಲ ಆಹ್ವಾನಿತರಿಗೆ ಸ್ವಾಗತವನ್ನು ಕೋರಲಿದ್ದಾರೆ. 2002ನೇ ಇಸ್ವಿಗೆ ನಮ್ಮ ಪ್ರಸಾದ್ ನೇತ್ರಾಲಯವು ಉಡುಪಿಯಲ್ಲಿ ಪ್ರಾರಂಭ ಆದಮೇಲೆ 2010ರಲ್ಲಿ ಸುಸಜ್ಜಿತವಾದಂಥ ಒಂದು ಒನ್ ಸ್ಟಾಪ್ ಆಲ್ 24x7 365 ಡೇಸ್ ಎಂಬ ಕಾನ್ಸೆಪ್ಟ್ನಲ್ಲಿ ಪ್ರಸಾದ್ ನೇತ್ರಾಲಯವು ಸುಸಜ್ಜಿತವಾದಂಥ ಒಂದು ಬಿಲ್ಡಿಂಗಿಗೆ ಶಿಫ್ಟ್ ಆಯಿತು. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಕೇವಲ 6,000 ರೂಪಾಯಿ ಸಂಬಳದಿಂದ ಕೆಲಸ ಮಾಡಿದವನು. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ನಮೂನಿ
ಯಂತ್ರೋಪಕರಣಗಳ ಬಹಳ ತೊಂದರೆ ಆದಾಗ ಒಂದು ಉಡುಪಿ ಅಂತ ಒಂದು ಚಿಕ್ಕ ಊರಿನಲ್ಲಿ ನನ್ನ ಬಹಳಷ್ಟು ರೋಗಿಗಳನ್ನು ನಾನು ಕಣ್ಣಿನ ತೊಂದರೆಗೆ ನಾನು ಬೆಂಗಳೂರಿಲ್ಲಿದ್ದರೆ ಚೆನ್ನೈಗೆ ಕಳಿಸಬೇಕಾದ ಒಂದು ಪರಿಸ್ಥಿತಿ ಇತ್ತು. ನಮ್ಮ ಹಿರಿಯ ವೈದ್ಯರಾದಂಥ ರಾಮೋಹನ್ ರಾಯರ್ ಇದ್ದಾರೆ, ಅವರಿಗೆ ಗೊತ್ತುಂಟು, ಅವರು ಕಳಿಸ್ತಾ ಇದ್ರು. ಅವಾಗ ನನಗೊಂದು ಇದಾಯಿತು, ಮನಸ್ಸಿಗೆ ಬಂತು, ಒಂದು ಸುಸಜ್ಜಿತವಾದಂಥ ಒನ್ ಸ್ಟಾಪ್ ಸೊಲ್ಯೂಷನ್, ಅಂದರೆ ಇಲ್ಲಿ ಆಗದಿದ್ರೆ ಇನ್ನೆಲ್ಲೂ ಆಗಬಾರ್ದೆಂಬ ಒಂದು ಕನಸಿನಿಂದ ಪ್ರಸಾದ್ ನೇತ್ರಾಲಯ ಸ್ಟಾರ್ಟ್ ಮಾಡಿದ್ವಿ. 2011ರಲ್ಲಿ ಕರಾವಳಿ ಜಿಲ್ಲೆ ಪ್ರಪ್ರಥಮ ಬಾರಿಗೆ ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಆದಂತ ನಮಗೆ ಐ ಬ್ಯಾಂಕ್ ಇದ್ದ ಪರ್ಮಿಷನ್ ಸಮೇತ ನನಗೆ ಸಿಕ್ಕಿದೆ. ಅಂದ್ರೆ ಕಣ್ಣಿನ ಕಸಿ ಮಾಡುವಂತ ಆಪರೇಷನ್ ಅನ್ನು ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಮುಂದೆ ನಾವೆಲ್ಲ ಕೂತು ನಮ್ಮ ಜೊತೆಗಿರುವಂತ ಡೈರೆಕ್ಟರ್ ಆದ ವಿಕ್ರಮ್ ಜೈನ್, ಹರೀಶ್ ಶೆಟ್ಟಿ ನಾವೆಲ್ಲ ಸೇರಿ ನಾವು ಉಡುಪಿಯಲ್ಲಿದ್ರೆ ಸಾಕಾಗುವುದಿಲ್ಲ, ನಾವು ಮಂಗಳೂರು ಅತ್ಯಂತ ದೊಡ್ಡ ಜಾಗ, ಮಂಗಳೂರಿನಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ಒಂದು ಮನಸ್ಸಿಗೆ ಬಂತು. ಅವಾಗ ನಾವು ಪ್ರಾರಂಭ ಮಾಡಿದ್ದು ಇದೇ ಲಾಲ್ಬಾಗ್ನಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ಮೂಲಕ ನಾವು ಪ್ರಾರಂಭ ಮಾಡಿದ್ವಿ. ಮತ್ತೆ 2018ರಲ್ಲಿ ಈ ಒಂದು ಸುಸಜ್ಜಿತವಾದಂಥ ಒಂದು ಒನ್ ಸ್ಟಾಪ್ ಆಲ್ 24x7 365 ಡೇಸಿನ ಕ್ಲಿನಿಕ್ ಅನ್ನು ನಮ್ಮ ಜೊತೆಗಿರುವಂಥ ಕೇಂದ್ರ ಸಚಿವರಾದಂಥ ಶ್ರೀಪಾದ್ ನಾಯ್ಕ್ ಬೋಗೋರ ಒಂದು ಕೈಯಲ್ಲಿ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೊಂಡಿತ್ತು. ಆದರೆ ನಮ್ಮ ಪ್ರಸಾದ್ ನೇತ್ರ ಇವತ್ತು ತನಕನೂ ಕೇವಲ ನಾವು ಖಾಸಗಿ ಆಸ್ಪತ್ರೆಯಾಗಿ ಬದುಕದೆ ನಮ್ಮ 50% ಕೆಲಸವನ್ನು ನಾವು ಚಾರಿಟಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಬೇಜಾರು ಕಾಮತರಿಗೂ ಗೊತ್ತಿದೆ. ಆದರೆ ಇವತ್ತು ತನಕ ನಾವು ಕೇವಲ ಕ್ಯಾಂಪ್ನಲ್ಲಿ ಒಂದು 25 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಪರೀಕ್ಷೆ ಮಾಡಿ 8 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ನಾವು ಉಚಿತವಾದಂಥ ಕನ್ನಡಕವನ್ನು ನಮ್ಮ ಕೈಯಿಂದ ನಾವು ಯಾರಾದರೂ ಕೊಟ್ಟಿದ್ದೆ ಅದು ನಮ್ಮ ಇಷ್ಟಪಡ್ತಾ ಇದ್ದೇವೆ. 1 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾದಂಥ ಕಣ್ಣಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಮಾಡಿದ್ದೀವಿ. ಕೆಲವೊಂದು ಸರ್ಕಾರ ಜೊತೆಗೆ ಮಾಡಿದಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಂದ್ರೆ ಅಂದಿನ ಮುಖ್ಯಮಂತ್ರಿ ಆದಂಥ ಸದಾನಂದ ಗೌಡರ ಜೊತೆಗೆ ಸರ್ವೇರಿಗೂ ನಯನ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ಒಂದು ರಾಜ್ಯಾದ್ಯಂತ ಒಂದು ಸುದ್ದಿ ಮಾಡಿತು. ಆ ಬಳಿಕ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡ್ಕೊಂಡು ಬಂತು. ಉಡುಪಿ ವಿಧಾನಸಭಾ ಕ್ಷೇತ್ರ ನಮ್ಮ ಸ್ಪೀಕರ್ ಆದಂಥ UT ಖಾದರ್ ಅವರ ವಿಧಾನಸಭಾ ಕ್ಷೇತ್ರ, ಬೇರೆ ಬೇರೆ ವಿಧಾನಸಭಾ ಒಂದೊಂದು ಕ್ಷೇತ್ರವನ್ನು ನಾವು ಅಂಧ ಮುಕ್ತ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಕೆಲವರಿಗೆ ಏನಂತ ಹೇಳಿದ್ರೆ ನಮಗೆ ಪ್ರತಿ ಬಾರಿನೂ ತಂತ್ರಜ್ಞಾನವನ್ನು ಈ ಒಂದು ಊರಿಗೆ ಪರಿಚಯಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಉಡುಪಿಯಲ್ಲಿ ತಮಗೆ ತಿಳಿದಾಗೆ 2011ರಲ್ಲಿ ಪ್ರಪ್ರಥಮ ಬಾರಿಗೆ ಕಣ್ಣಿನ ಒಂದು ಕನ್ನಡಕ ಇಲ್ಲದೆ ಮಾಡುವಂತಹ ಒಂದು ಉಪಕರಣವನ್ನು 2011ರಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂಥ ಜಗದೀಶ್ ಶೆಟ್ಟರ್ ಅವರು ನೆರವೇರಿಸಿದರು. ಅದಾದ ಮೇಲೆ 2017ರಲ್ಲಿ ಬಂದಂತ ಒಂದು ಸ್ಮೈಲ್ ಚಿಕಿತ್ಸೆಯನ್ನು ರಾಜ್ಯಸಭಾ ಸದಸ್ಯರಾದಂಥ ಆರ್ಕಸ್ ಫೆರ್ನಾಂಡಿಸ್ ಜಿ ಮತ್ತೆ ಮಿತ್ರರಾದಂಥ ರಘೋಜಿ ಭಟ್ರು, ಈಗಿನ ಶಾಸಕರಾದಂಥ ಯಶ್ಪಾಲ್ ಸವರ್ಣರ ಜೊತೆಗೆ ಉದ್ಘಾಟನೆಗೊಂಡಿದೆ. ಎಲ್ಲವೂ ಟೆಕ್ನಾಲಜಿಯನ್ನು ಬರುವಾಗ ಕೆಲವೊಂದು ನಾವು ಎಷ್ಟೇ ಒಂದು ಉತ್ತಮ ರೀತಿಯಂತ ಒಂದು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಬಂದರೂ ಸಮೇತ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೆಲವೊಂದು ಕ್ಲಿಷ್ಟಕರವಾದಂಥ ಕಣ್ಣಿನ ಆಪರೇಷನ್ ಮಾಡುವಾಗ ಇದು ಏನು ಮಾಡಬೇಕು, ಅಯ್ಯೋ ಇದನ್ನು ನಾವು ಯಂತ್ರ ಮೂಲಕ ಮಾಡಿದ್ರು ಅವರಿಗೊಂದು ಡಿಸೈರ್ಡ್ ರಿಸಲ್ಟ್ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವಾಗ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಾದ ನನ್ನ ಸನ್ಮಿತ್ರರಾದಂಥ ಸುಧೀರ್ ಕಲ್ ಅವರು ನನಗೊಂದು ಬಾರಿ ನಾನು ಅಮೆರಿಕನ್ ಕಣ್ಣಿನ ತಜ್ಞರ ಸಂಘಕ್ಕೆ ಕಳೆದ 6 ವರ್ಷದಿಂದ ಒಂದು ಇನ್ವೈಟೆಡ್ ಫ್ಯಾಕಲ್ಟಿಯಾಗಿ ಹೋಗ್ತಾ ಇದ್ದೇನೆ. ನನಗೆ ಅವರಲ್ಲಿ ಪರಿಚಯ ಆಗಿದೆ. ಆಗ ಅವರು ಹೇಳಿದ ರೇಟ್ ನೋಡಿ ನಾನು ಅಲ್ಲಿ ಒಂದು 4 ಹೆಜ್ಜೆ ಹಿಂದೆ ಸೇರ್ತೇನೆ. ನಮ್ಗೆ ಇದು ಮಂಗಳೂರಿಗೆ ಆಗೋದಿಲ್ಲ, ಉಡುಪಿಗೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, we will try to help you doctor, you have been doing lot of service, we will try to help you with the best of the machine for a best of the best rate ಅಂತ. ನಾನು ಹೇಳಿದೆ ಬೆಸ್ಟ್ ರೇಟ್ ಅಷ್ಟೇ ಅಲ್ಲ, ಅದ್ರಲ್ಲಿ 5 ವರ್ಷ ಮೇಂಟೆನೆನ್ಸ್ ನೀವು ಮಾಡಬೇಕು, ಯಾಕಂದ್ರೆ ತಗೊಂಡ ಮೇಲೆ ಮೇಂಟೆನೆನ್ಸ್ ಚಾರ್ಜ್ ಅಷ್ಟೇ ಹೆಚ್ಚಿದೆ ಅಂತೇಳಿ ನಮಗೆ ಗೊತ್ತಿತ್ತು. ಅದನ್ನು ಸಮೇತ ಅವ್ರು ಒಪ್ಪಿದ್ರು. ಇಂದು ಉದ್ಘಾಟನೆಗೊಳ್ಳುತ್ತಿರುವಂಥ ಒಂದು ವಿಶೇಷವಾದ ಮಿಷಿನ್ನ ಲೆನ್ಸಾರ್ ಸಿಸ್ಟಮಿನ ರೋಬೋಟಿಕ್ ಪರೆ ಆಪರೇಷನ್. ಅಂದ್ರೆ ಯಾರಾದ್ರೂ ಕಣ್ಣಿನಲ್ಲಿ ಕೆಲವೊಂದು ಪರೆಗಳನ್ನು ನೀವು ಹೋದಾಗ ಕೆಲವು ಕಣ್ಣಿನ ವೈದ್ಯರು ಹೇಳ್ತಾರೆ ಏನಂತ ಹೇಳಿದ್ರೆ, ನಿಮ್ಮ ಪರೆ ರಿಸ್ಕ್ ಇದೆ, ನಿಮಗೆ ಆಪರೇಷನ್ ಟೈಮಲ್ಲಿ 50% ಮಾತ್ರ ಚಾನ್ಸ್ ಇದೆ ಅಂತ ಹೇಳಿದಂತ ಒಂದು ಸಮಯದಲ್ಲಿ ಈ ಯಂತ್ರದ ಮೂಲಕ 100ಕ್ಕೆ 100 ಡಿಸೈರ್ಡ್ ಒಂದು ಅವರಿಗೆ ಉತ್ತಮ ಗುಣಪಟ್ಟದ 100ಕ್ಕೆ 100% ದೃಷ್ಟಿಯನ್ನು ಈ ಯಂತ್ರದ ಮೂಲಕ ಕೊಡಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ
ಇಂಥ ಒಂದು ಕಾರ್ಯಕ್ರಮವನ್ನು ಯಾವಾಗಲೂ ನನಗೂ ಶ್ರೀಪಾದ್ ನಾಯ್ಕ ಬಾಬುವಿಗೂ ಬಹಳ ಒಂದು ಅನನ್ಯ ಸಂಬಂಧ. ಕಳೆದ 10 ವರ್ಷದಿಂದಲೂ ನಾವು ನಿರಂತರವಾಗಿ ವರ್ಷಾನುಪೂರ್ತಿ ಕನಿಷ್ಠ ಒಂದು 50ರಿಂದ 100 ಕ್ಯಾಂಪನ್ನು ನಾವು ಗೋವಾ ಸರ್ಕಾರ ಜೊತೆಗೆ ಮಾಡ್ಕೊಂಡು ಬಂದಿದೆ. ಗೋವಾದಲ್ಲಿ ನನ್ನನ್ನು ಪರಿಚಯಿಸಿದವರು ಶ್ರೀಪಾದ್ ಬಾಬು ಅವರು ಮತ್ತು ಅವರ ಪತ್ನಿಯವರು, ಅವರೆಲ್ಲರೂ ನಮಗೆ ಅವ್ರ ಮನೆಗೆ ಹೋದರೆ ನಾನು ಅವ್ರ ಮನೆಯಲ್ಲೇ ಭಾಳ ಬಾರಿ ಉಳಿದಿದ್ದೇನೆ. ಡೆಲ್ಲಿಗೆ ಹೋದ್ರು ಸಾಹೇಬ್ರ ಜೊತೆಗೆ ಅವ್ರ ಮನೆಯಲ್ಲಿ ಒಂದೇ ರೂಮಲ್ಲಿ ಅವ್ರ ಮಲಗುವತ್ತಿಗೂ ಬೇರೆ ಸಾಥಿ ಸೋನಿಕ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಸಿಂಪ್ಲೆಸ್ಟ್ ಆದ ಮಿನಿಸ್ಟರ್ ಜೊತೆಗೆ ಮಲಗಿದ್ದಿದೆ. ಹಾಗಾಗಿ ಶ್ರೀಪಾದ್ ನಾಯ್ಕರ ಒಂದು ಆಶೀರ್ವಾದದಿಂದ ಅವ್ರು ಯಾವಾಗಲೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳಿದಾಗ ರೋಬೋಟಿಕ್ ಲೇಸರ್ ಹಾಕ್ತಾ ಇದ್ದೇನೆ, ನಿಮ್ಮ ಒಂದು अमृत हस्तದಿಂದ ಈ ಒಂದು ಕಾರ್ಯಕ್ರಮ ಆಗಬೇಕಂತ ಹೇಳಿದೆ. सर आप इतने दूर से आ गए, हमको बहुत बहुत आपके लिए धन्यवाद सर. और सारी प्रसाद नेत्रालय की तरफ से आपको सबके बारे में आपको आपका आशीर्वाद पूछ रहा हूँ सर. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಭಾಪತಿಯವರಾದ ಯುಟಿ ಖಾದರ್ ಅವರು ವಹಿಸಬೇಕಿತ್ತು. ಆದರೆ ಅವರು ಕಾರಣಾಂತರದಿಂದ ಇವತ್ತು ಬರಲಿಕ್ಕಾಗಲಿಲ್ಲ. ನಮ್ಮೆಲ್ಲ ಪ್ರಸಾದ್ ನೇತ್ರಾಲಯದ ಒಂದು ಎಲ್ಲ ಕೆಲಸಗಳಿಗೆ ಅವರ ಒಂದು ಹಕ್ಕಂತ ಹೇಳಿದ್ರು ನನ್ನ ತಪ್ಪ ಆಗಲಾರು. ನನ್ನ ಈ ಆಸ್ಪತ್ರೆ ನನ್ನ ಹಕ್ಕಂತ ಹೇಳ್ತಾರೆ ಯಾರು ವೇದವ್ಯಾಸಕಾಮತ್ರು. ಅವ್ರಿಗೆ ನಾನು ಕೇಳಿದಾಗ ಅಧ್ಯಕ್ಷತೆ ನೀವು ವಹಿಸಬೇಕು ಅಂತ ಹೇಳಿದಾಗ ಡಾಕ್ಟ್ರೇ ಅವ್ರು ಯಾರೇ ಮಲ್ಪುರ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಬಂದಿದ್ದಾರೆ, ನಮ್ಮ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ಒಂದು ನಮ್ಮ ದೇಶಕ್ಕಾಗಿ ಹೋರಾಡಿದ ಒಬ್ಬ ಸೇನಾನಿ ಇಂದು ನಮ್ಮ ಸಂಸದರಾಗಿ ಮೂಡಿ ಬಂದದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅವರ ಇನಿಷಿಯಲ್ ಪೀರಿಯಡ್ ಅನ್ನು ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂತ ಒಂದು ವ್ಯಕ್ತಿ. ಕೇವಲ ಅದಷ್ಟೇ ಅಲ್ಲ, ಅವರು IIT ಅಂತ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಓದಿ ದೇಶಕ್ಕೆ ಸೇವೆ ಮಾಡಿ ಸೇನಾನಿಯಾಗಿ ಅಲ್ಲಿಂದ ಅವರು ನಿವೃತ್ತಿಗೊಂಡು ನಮ್ಮ ಜನರ ಸೇವೆ ಮಾಡಲಿಕ್ಕೆ ನಮ್ಮ ಸಂಸದರಾಗಿ ಬಂದಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಹೌದು, ನಮ್ಮ ಒಂದು ಮಾತಿಗೆ ಒಂದು ಕರೆಗೊಟ್ಟು ನಮ್ಮ ಇಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿರುವಂತ ಆತ್ಮೀಯರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಅವರನ್ನ ಡಾಕ್ಟರ್ ಹರೀಶ್ ಶೆಟ್ಟಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಅನಿಸ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮ್ಮ ಪ್ರಸಾದ್ ನೇತ್ರಾಲಯ ಜೊತೆಗೆ ನಾವು ನೇತ್ರ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ಅನ್ನು ನಡೆಸಿ ಒಂದು 500ಕ್ಕಿಂತ ಹೆಚ್ಚು ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಇಷ್ಟಕ್ಕೊಂದು ಕಣ್ಣಿನ ಕ್ಯಾಂಪ್ ಅನ್ನು ಮಾಡಿ ಅದು ಇಷ್ಟಕ್ಕೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಮಗೆ ಆದಷ್ಟು ಜನರು ನಮಗೆ ಸೌಕರ್ಯ ಸಿಗ್ಬೇಕಾಗ್ತದೆ. ಇಂಥ ಒಂದು ಸಮಯದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನು ಮಾಡಿ ಡಾಕ್ಟ್ರೆ, ನೀವು ಇನ್ಸ್ಟಿಟ್ಯೂಷನ್ ಮಾಡಿದ್ರೆ ನೀವು ಮಾಡುವಂತ ಕ್ಯಾಂಪ್ಗಳಿಗೆ ಮತ್ತೆ ನೀವು ಮಾಡುವಂತ ಎಲ್ಲ ಕೆಲಸಗಳಿಗೆ ತುಂಬಾ ಸಹಾಯ ಆಗ್ತದೆ ಅಂತ ಹೇಳುವುದು. ಮತ್ತೆ ನಾವು ಮಾಡುವಂತ ಎಲ್ಲ ಕೆಲಸಗಳಿಗೂ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ತಮ್ಮದೇ ಆಸ್ಪತ್ರೆ ಅಂತ ಹೇಳಿ ನಮ್ಮೆಲ್ಲರನ್ನು ಹುರಿದುಂಬಿಸುವಂತ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆದಂತ ಆತ್ಮೀಯರಾದಂಥ ಯುಟಿ ಇಫ್ತಿಕರ್ ಆಲಿ ಡಾಕ್ಟರ್ ಯುಟಿ ಇಫ್ತಿಕರ್ ಆಲಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಡಾಕ್ಟರ್ ಯುಟಿ ಇಫ್ತಿಕರ್ ಆಲಿ ಅವರನ್ನ ಡಾಕ್ಟರ್ ಶಿಬಿನ್ ಗಿರೀಶ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಹೇಳಿ ಕಾರ್ಯಕ್ರಮಗಳಿಗೆ ಆಸ್ಪತ್ರೆ ಪ್ರಾರಂಭವಾದನು ನಮ್ಮ ಕಾರ್ಪೊರೇಟ್ ಆದಂತ ಸಂದೀಪ್ ಗರೋಡಿಯವರು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ. ನಮ್ಮ ಒಂದೇ ಫೋನ್ ಕಾಲಿಗೆ ಸಂದೀಪ್ ಅವರು ಯಾವಾಗಲೂ ಬರ್ತಾರೆ. ಏನೇ ಹೇಳಿದ್ರೆ ನಮಗೆ ಪ್ರಸಾದ್ ನೇತ್ರಾಲಯಕ್ಕೆ ಏನೇ ಸಮಸ್ಯೆ ಆಗದಿದ್ದಾಗೆ ಮತ್ತೆ ಸಮಸ್ಯೆ ಬಂದದನ್ನು ಅವರು ಪರಿಹಾರ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸರ್, ನಿಮ್ಮ ಪ್ರೆಸೆನ್ಸ್ ಯಾವಾಗಲೂ ನಮಗೆ ಸಂತೋಷ ತಂದಿದೆ ಸರ್. ನೀವು ಬಂದಿದ್ದೀರಿ, ನಿಮ್ಮನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಶರತ್ ಹೆಗ್ಡೆ ಅವರು ಶ್ರೀಯುತ ಸಂದೀಪ್ ಗರೋಡಿ ಅವರನ್ನ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ನಾನು ಈಗಾಗಲೇ ಹೇಳಿದೆ, ಇಷ್ಟು ಎಕ್ಸ್ಪೆನ್ಸಿವ್ ಇಕ್ವಿಪ್ಮೆಂಟ್ ಅನ್ನು ಮಂಗಳೂರಿನಲ್ಲಿ ಮುಂಬೈ ಬಾರ್ಡರ್ ಇಂದ ಹಿಡಿದು ಕೊಚ್ಚಿನ್ ಬಾರ್ಡರ್ ತನಕನೂ ಈ ಯಂತ್ರೋಪಕರಣ ಯಾರ ಬಳಿ ಇಲ್ಲ. ಯಾಕಂತ ಹೇಳಿದ್ರೆ ಈ ಯಂತ್ರೋಪಕರಣಗಳ ರೇಟ್ ಕಾಸ್ಟ್ಲಿ.
ಆದ್ರೆ ನಾವು ಕಾಸ್ಟ್ಲಿ ಆದ ರೇಟನ್ನು ನಾವು ಚಾರ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಜನರನ್ನ ಎಕ್ಸ್ಪೆಕ್ಟೇಷನ್ ವೆರಿ ಹೈ. ಇಂಥ ಒಂದು ಉಪಕರಣಗಳನ್ನು ಒಂದು ಮಂಗಳೂರಿನಂತ ಒಂದು ಊರಿಗೆ ತಂದು ನಿಮ್ಮೆಲ್ಲರಿಗೆ ಸೇವೆಯನ್ನು ನೀಡಲಿದ್ದಂತ ವೇದಿಕೆಯಲ್ಲಿ ಉಪಸ್ಥಿತರಾದ ನನ್ನ ಆತ್ಮೀಯ ಮಿತ್ರರು, ಲೆನ್ಸರ್ ಕಂಪನಿಯ ಡೈರೆಕ್ಟರ್, ಸೌತ್ ಈಸ್ಟ್ ಏಷ್ಯಾದ ಡೈರೆಕ್ಟರ್ ಆದಂತ ಆತ್ಮೀಯ ಮಿತ್ರರಾದಂತ ಸುಧೀರ್ ಕೌಲ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಇವತ್ತೊಂದು ನನ್ನ ಹಿಂದೆ ಇರುವರು ನನ್ನ ತಂದೆ ತಾಯಿಯವರು. ನನ್ನ ತಂದೆಯವರಾದಂಥ ರಘುರಾಮ್ ರಾಯರು, ನನ್ನ ತಾಯಿಯಾದಂಥ ವೀಣಾ ಇವತ್ತು ವೇದಿಕೆಯಲ್ಲಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅವರ ಒಂದು ಆಶೀರ್ವಾದದೊಂದಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಘುರಾಮ್ ರಾಯರನ್ನ ಶ್ರೀಯುತ ಅಬ್ದುಲ್ ಖಾದರ್ ಅವರು ಪುಷ್ಪಗುಚ್ಛವನ್ನು ಸ್ವಾಗತಿಸಿಕೊಳ್ಳಬೇಕು. ಹಾಗೆ ಶ್ರೀಮತಿ ವೀಣಾ ರಾವ್ ಅವರನ್ನ ರೊನಾಲ್ಡ್ ಫರ್ನಾಂಡಿಸ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರುವಂತ ನಮ್ಮೆಲ್ಲ ಡೈರೆಕ್ಟರ್ಗಳಾದಂಥ ಡಾಕ್ಟರ್ ವಿಕ್ರಮ್ ಜೈನ್, ಡಾಕ್ಟರ್ ಹರೀಶ್ ಶೆಟ್ಟಿ ಮತ್ತು ಜೇಕಬ್ ಚಾಕು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದರ ಜೊತೆಗೆ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಮಾಜಿ ಕಾರ್ಪೊರೇಟ್ ಆದಂಥ ನಮ್ಮ ಭಾಸ್ಕರ್ ರಾಯರು, ನಮ್ಮ ಕಾರ್ಪೊರೇಟ್ ಆದಂಥ ನಾಗೇಂದ್ರ ಅವರು, ನಮ್ಮ ಸಂಜಯ್ ಪ್ರಭುಗಳು, ನಮ್ಮ ಶ್ರೀಪಾದ್ ನಾಯಕರ ಪರ್ಸನಲ್ ಪಿ ಆದ ನಮ್ಮ ಆತ್ಮೀಯ ಮಿತ್ರರಾದಂಥ ಉದಯ ನಾಯಕರು, ಮತ್ತೆ ನಮ್ಮ ಜೊತೆಗೆ ನಮ್ಮೆಲ್ಲರನ್ನು ಆಶೀರ್ವದಿಸಲು ಬಂದಿರುವಂಥ ಅತ್ಯಂತ ಹಿರಿಯ ಕಣ್ಣಿನ ವೈದ್ಯರು, ರಾಜ್ಯ ಕಂಡಂತ ನಮ್ಮ ಮಾಜಿ ಕರ್ನಾಟಕ ಕಣ್ಣಿನ ತಜ್ಞರ ಸಂಘದ ಅಧ್ಯಕ್ಷರಾದಂಥ ರಾಮಮೋಹನ್ ರಾಯ್ ದಂಪತಿಯವರು, ಮತ್ತು ಇಲ್ಲಿ ಬಂದಿರುವಂಥ ನಾವೆಲ್ಲ ಮಾಧ್ಯಮ ಮಿತ್ರರು, ಅವರು ನಮಗೆಲ್ಲ ಒಂದು ವಿಷಯಗಳ ವಿಶ್ರಮೆಯಿಂದ ಸಹಕಾರ ಮಾಡ್ತಾರೆ. ಅವರೆಲ್ಲರನ್ನೂ ಜೊತೆಯಾಗಿ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ನಮ್ಮೆಲ್ಲರನ್ನ ಸ್ವಾಗತಿಸಿ ಈ ಕಾರ್ಯಕ್ರಮದ ಸಂಕ್ಷಿಪ್ತ ವರದಿಯನ್ನು ನೀಡಿರುವಂತ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಡಾಕ್ಟರ್ ಗುರುಪ್ರಸಾದ್ ಅವರು ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ತೇನೆ. ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಶ್ರೀಮತಿ ರಶ್ಮಿ ಕೃಷ್ಣ ಪ್ರಸಾದ್ ಅವರಿಗೆ ಶ್ರೀಮತಿ ಪ್ರತೀಕಾ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ, ಇದೇನು ನಮ್ಮ ಲೆನ್ಸರ್ ರೋಬೋಟಿಕ್ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಸಿಸ್ಟಮ್ ಕೇವಲ ಮಂಗಳೂರಲ್ಲ, ಕರಾವಳಿ ಕರ್ನಾಟಕಕ್ಕೆ ಅದು ಇವತ್ತು ನಾವು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಮೇ ಐ ರಿಕ್ವೆಸ್ಟ್ ದ ಚೀಫ್ ಗೆಸ್ಟ್ and a special person who are present here, Sri Sripad Yesko Naik, Honorable Minister for State or Ministry of Power and New Renewable Energy Government of India, to inaugurate by lighting the lamp. ವೇದಿಕೆಯ ಮೇಲಿರುವಂತ ಗೌರವಾನ್ವಿತ ಅತಿಥಿಗಳು ದೀಪವನ್ನ ಬೆಳಗಿಸಲಿಕ್ಕೆ ಅವರ ಜೊತೆಗೆ ಸೇರಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಡಾಕ್ಟರ್ ವೇದವ್ಯಾಸ್
में ಧನ್ಯವಾದಗಳು ಅರ್ಪಿಸಿಕೊಳ್ತಾ ವೇದಿಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ये स्कैन करेगा, हर एक वो स्कैन करके अंदर मैसेज भेजेगा। सो वो वही पहले बताएगा ये रिस्क कैटरेक्ट है और नहीं। रिस्क हुआ तो वो ऑटोमेटिक सेटिंग होता है, रिस्क कैटरेक्ट के लिए मैं इतने ही कैटरेक्ट को कट करने का। बाद में क्या होता है कि वो अंदर ये कैप्सूल रहता है ना, ये कैप्सूल को कट करता है और बाद में हम लेंस डालते हैं ना सर, लेंस को कुछ पेशेंट के अंदर एस्टिग्मेटिज्म रहते हैं, वो एस्टिग्मेटिज्म को भी हम अंदर ही फीड करके नीचे हमारे मशीन से वाईफाई से उसको ट्रांसफ़र होता है और किधर लेंस डालते हैं ये बताएगा टेबल में और वो मार्किंग करेगा, अंक के अंदर ही मार्किंग करेगा। ये पहले सिस्टम वर्ल्ड में अंदर ही मार्किंग करेगा, दूसरा सिस्टम में नहीं है सर। दिस इज ऑन माई ड्रीम सर, दिस आई वांटेड टू बाय फॉर कोस्टल मेडिसिन, जस्ट a craze I want. Craze I want. Only this machine is there. None of the machine in the world is there. ದೇಶದ ನಿವೃತ್ತ ಸೇನಾನಿಯವರಿಗೆ ಗೌರವಾರ್ಪಣೆ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ಪರವಾಗಿ ನಮ್ಮ ಗೌರವವನ್ನು ಸ್ವೀಕರಿಸಲು ಸತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಲೆನ್ಸರ್ ರೊಬ್ಯಾಟಿಕ್ ಲೇಸರ್ ಕ್ಯಾಟರೆಕ್ಟ್ ಸಿಸ್ಟಮ್ ಅನ್ನ ಇವತ್ತು ಪ್ರಸಾದ್ ನೇತ್ರಾಲಯಕ್ಕೆ ಹಸ್ತಾಂತರಿಸಲಿಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಹಾಗೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಡಾಕ್ಟರ್ UT ಇಫ್ತಕಾರ್ ಅವರು ಇವರೆಲ್ಲರೂ ಕೂಡಿ ಶ್ರೀಯುತ ಸುಧೀರ್ ಕೌಲ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇಷ್ಟೊಂದು ದುಬಾರಿಯಾದಂಥ ಯಂತ್ರವನ್ನ ಪ್ರಸಾದ್ ನೇತ್ರಾಲಯದ ಜೊತೆಯಲ್ಲಿ ಕರಾವಳಿ ಕರ್ನಾಟಕ ಒಂದು ಲೆನ್ಸರ್ ರೊಬ್ಯಾಟಿಕ್ ಲೇಸರ್ ಕ್ಯಾಟರೆಕ್ಟ್ ಸರ್ಜರಿಯನ್ನು ನೀಡಿ ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳು. Thank you, Sri Sudhir Kaur. Your contribution for this instrument that has been installed here will be always remembered. आज के इस कार्यक्रम में प्रसाद नेत्रालय सुपर स्पेशलिटी आई हॉस्पिटल मैंगलोर उनके जरिए एक बहुत अच्छा हेल्थ सेक्टर में एक नई क्रांति लाने का कार्यक्रम जो रोबोटिक लेजर कॉन्ट्रैक्ट सर्जरी के लिए जो रोबोटिक मशीन लेजर मशीन का आज यहाँ इनॉग्रेशन हो रहा है। मैं इस अवसर पर यहाँ उपस्थित सभी गेस्ट का मेरी ओर से स्वागत करता हूँ, उनको धन्यवाद देता हूँ कि अच्छे कार्यक्रम के लिए उन्होंने अपना समय देके इस कार्यक्रम को सजाया, अच्छा किया। और आने वाले समय में ये जो टेक्नोलॉजी है, ये जो मशीन है, ये बेंगलुरु वासियों को निश्चित तौर से हेल्थ सेक्टर में अपने आय की निगाह रखने के लिए उनको मदद करेगा और इस बेंगलुरियन हमारे भाई बहन अपनी दृष्टि ठीक कर पाएंगे। यहाँ उपस्थित हमारे दक्षिण कन्नड़ा लोकसभा कॉन्स्टिट्यूंसी के मेंबर ऑफ पार्लियामेंट कैप्टन ब्रिजेश चौटा जी, यहाँ उपस्थित द मेंबर ऑफ द कर्नाटका लेजिस्लेटिव असेंबली मैंगलोर साउथ सिटी साउथ कॉन्स्टिट्यूंसी श्री डी वेदव्यास कामत जी, श्री सुधीर कौल जी, फाउंडर एंड डायरेक्टर इंडिया ऑफ साउथ ईस्ट एशिया लेंसर विजन प्राइवेट लिमिटेड, गेस्ट ऑफ ऑनर श्री संदीप गारोड़ी जी, कॉर्पोरेटर सिटी कॉर्पोरेशन मैंगलोर, श्री के रघुराम राव जी, ट्रस्टी नेत्र ज्योति चैरिटेबल ट्रस्ट, श्री कृष्ण प्रसाद कुंडलू जी, मेडिकल डायरेक्टर प्रसाद नेत्रालय ग्रुप ऑफ आई हॉस्पिटल,
मिसेस रश्मि कृष्ण प्रसाद जी, डायरेक्टर मैनेजिंग डायरेक्टर प्रसाद नेत्रालय ग्रुप ऑफ आई हॉस्पिटल, डॉक्टर विक्रम जैन जी, डायरेक्टर प्रसाद नेत्रालय मैंगलोर, डॉक्टर हरीश शेट्टी जी, डायरेक्टर, डॉक्टर जैकब चाकू जी, डायरेक्टर, मंच पर बैठे हुए बाकी सभी मान्यवर और खास करके श्री के रघुराम राव जी, हमारे कृष्ण प्रसाद के फादर, श्रीमती वीणा रघुनाथ राव जी, ये भी यहाँ के डायरेक्टर है। मेरी ओर से मैं सभी का स्वागत करता हूँ, आप लोगों का स्वागत करता हूँ। सामने बैठे हुए हमारे मित्र श्री संजय प्रभु, सभी डॉक्टर्स, इस हॉस्पिटल के सभी स्टाफ, मीडिया पर्सन, भाइयों और बहनों, मुझे बहुत खुशी है आज इस कार्यक्रम में सम्मिलित होने के लिए। जब मैं मैंगलोर में आता हूँ तभी डॉक्टर कृष्ण प्रसाद इनके यहाँ या उड़पी में कहीं भी उनको मिल के चले जाता हूँ, क्योंकि उन्होंने इतने संबंध हमारे गोवा के साथ, हमारे साथ इतने प्रस्तावित किए हुए हैं कि वो मैं ऐसे तो शब्दों से वर्णन नहीं कर सकता। जब हम हर साल उसको हमारी कॉन्स्टिट्यूंसी में जो आई मेडिकल कैंप के लिए जब निमंत्रण देता हूँ तो सभी कहीं भी उनका अपॉइंटमेंट लेके वो सब कैंसिल करके हमने जो डेट दी उसी डेट में उन्होंने 12-13 ऐसे बड़े कैंप वो हमें किए इस पिछले 1-2 साल में। और इतने सेल्फलेसली जो कुछ आज हम देख रहे हैं कि हमारे गोवा के कम से कम मोर देन 600 ऑपरेशंस उन्होंने फ्री ऑफ कॉस्ट कर दिए। जो गरीब लोग विदेश के है वहाँ खुद वहाँ लाके फिर गोवा में छोड़ के किसी तरह से सेवा भाव से उन्होंने इतना बड़ा काम किया है कि डॉक्टर कृष्ण प्रसाद को और इनके स्टाफ को गोवा में अभी सभी कोई भी भूलेंगे नहीं, सभी उनको परिचित है। और आगे भी उनका यह है कि जब हम कहेंगे तभी वो वहाँ गोवा में कैंप लेके लोगों की सेवा अपने ओर से करते हैं। मैं उनका तहे दिल से धन्यवाद देता हूँ। मित्रों, इस जीवन जो हमें भगवान ने दिया है उस जीवन में ये जो काम हम करते हैं उस काम में जिस तरह का आनंद मिलता है, ये इसलिए आनंद मिलता है कि जो हमें जन्म दिया है वो सेल्फलेस कुछ समाज के लिए करने के लिए, देश के खातिर कुछ करने के लिए, और जब हम करते हैं तो ही इस आनंद को हम प्राप्त करके लेते हैं। हमारा एक सामाजिक दायित्व रहता है। मैं और मेरी फैमिली ये छोड़ के हमारा समाज है, हमारा देश है, अपना राज्य है, अपना डिस्ट्रिक्ट है, जब अपने ही इसमें हम रहे तो कोई भी आगे जाके पूछेगा नहीं। जब हम इसी तरह से इन सभी की चिंता करेंगे, देश को ऊंचा करने के लिए, समाज को जो समस्या है वो समस्या सुलझाने के लिए जब हम करेंगे तभी अपने जीवन का जो कुछ यहाँ आने का जो काम है वो काम निश्चित तौर से हम कहते हैं कि यही तो हमारी जो कुछ है वो वही इस जन्म में हम कर सकते हैं। कई जन्मों के बाद हमें इस मानव का जन्म मिला है और जो कुछ पाना है तो इसी जन्म में इस तरह के सेल्फलेस सेवा करके हम वो पा सकते हैं। और जो कुछ हमारा जीवन का जो साध्य है, जो कुछ हम इस जीवन में लेना चाहते हैं तो इसी के तरह से हम वो पूरा कर सकते हैं। और इसीलिए एक सामाजिक हमारे ऊपर जो कुछ दायित्व है, मेरे साथ ही मेरे समाज का भी मुझे करना है। और ये करते करते यानी ये समाज का भी होगा, अपने डिस्ट्रिक्ट का होगा, अपने राज्य का होगा, अपने पूरे देश का होगा। तो जो कुछ कंट्रीब्यूशन इस बच्चे काम के लिए कर सकते हैं वो जब सब करते हैं तभी समाज स्वस्थ रहता है, समाज ठीक रहता है। एक स्वाभिमानी नागरिक पैदा करने में हम इसमें यशस्वी हो जाते हैं। और यही तो सभी विकास की गुरुकिल्ली जो है तो यही समाज सेवा है। और ये इसी तरह से जो कुछ कौन से भी क्षेत्र में मैं रहूँगा, लेकिन वहाँ जो कुछ मैं समाज के जो करूँगा वो करने के लिए जब आगे बढ़ते हैं
तभी तो समाज भी आगे बढ़ता है, देश भी आगे बढ़ता है। हमारे प्राइम मिनिस्टर माननीय नरेंद्र भाई मोदी जी का सपना है कि राजनीति ये सब कुछ है, जहाँ जहाँ हमें सभी लोग राजनीति में नहीं है, लेकिन राजनीति के लिए राजनीति हम तो मानते हैं राजनीति समाज की सेवा करने का एक साधन है, और यही साधन के तरफ हम देश को आगे ले जा सकते हैं। और इसलिए एक दृष्टिकोण सामने रखें, इस राजनीति में आके हमें क्या करना है। हमारा जो स्पष्ट दृष्टिकोण है कि ये भारत देश जिसे आज 75 साल हमने इंडिपेंडेंट के बाद पूरे किए, लेकिन हम सब की जो इच्छा थी कि ये देश विकसित होना चाहिए, देश बहुत आगे बढ़ना चाहिए था, लेकिन ये हुआ नहीं। हम किसी को दोष नहीं, राजनीति का बात नहीं करता हूं मैं, लेकिन जब ये नहीं हुआ तो करने का एक सपना माननीय प्रधानमंत्री ने देखा है, क्या करना है कि हमें इस देश को सभी क्षेत्रों में विकसित करना। तो जो जो क्षेत्र मेरे पास है, आज जो मैंने कृष्ण प्रसाद जी का काम बताया, जिसके क्षेत्र में जो जो कुछ आया उन्होंने सेल्फलेसली वो करने का प्रयास किया, बहुत गरीब लोगों को आधार दिया। तो हर एक नागरिक जब सेल्फ सफिशिएंट होगा, अपने पैरों पर खड़ा रहेगा, और तभी हम इस विकसित भारत का सपना पूरा कर सकेंगे। और यही तो काम है, हम सब अपना कंट्रीब्यूशन कर सकते हैं। और जो आज हम जो पीछे है, बहुत से आगे गए हैं, हम हमारी इकोनॉमी आज इस वर्ल्ड की 5th पांचवें स्तर पर हम पहुंचे हैं। और हमारा संकल्प है, मोदी जी का संकल्प है कि हम आने वाले साल 1.5 साल में फिर हम तीसरे नंबर में, बाकी 2 देशों को पीछे ढकल के हम तीसरे नंबर पर आएंगे। और 2047 में इस देश की नंबर 1 इकोनॉमी करेंगे, इस दुनिया में भारत का नाम सबसे। ये सरकार ही कुछ करेगा ऐसा नहीं है, जब हम अपना कंट्रीब्यूशन देंगे। जब भी किसी प्रोग्राम में, अभी देखते हैं कहीं सरकार का प्रोग्राम हो, और सरकार के सरकारी प्रोग्राम में यदि लोगों का सपोर्ट न हो, लोग सम्मिलित नहीं हो, वो प्रोग्राम सफल नहीं होता, सक्सेसफुल नहीं होता है। लेकिन इसीलिए सभी को साथ ले, सभी का कंट्रीब्यूशन लेके ये जो अपना जो सपना है वो 2040 से भी हम पहले कर पाएंगे। मैं इसीलिए कहता हूँ कि भारत का जो नागरिक है, वो नागरिक विचार करने वाला नागरिक है, देश के लिए, समाज के लिए कुछ करने वाला नागरिक। उसको थोड़ा सा कुछ यदि किया तो वो सब कुछ कर सकता है। इन्हीं के आधार पर मोदी जी ने जो विकसित भारत का सपना है, वो सपना हम सबके सहयोग से निश्चित तौर से पूरा होगा। और मेरे ख्याल से आज का जो कार्यक्रम है, ये रोबोटिक लेजर, ये जो आज यहाँ डॉक्टर कृष्ण प्रसाद जी शुरू कर रहे हैं, मेरे ख्याल से इस विकसित भारत का एक आधार समझता हूँ, और इनको शुभेच्छा देता हूँ कि इस तरह से नया जो कुछ दुनिया में होता है वो हमारे देश में लाए, हम भी सशक्त रहे, हम भी सक्सेसफुल रहे। और ये करने के लिए इन्होंने आज प्रयास किया हुआ है। आप लोगों की ओर से मैं इनको, कृष्ण प्रसाद को, इनके सभी डायरेक्टर को शुभकामनाएं देता हूँ। और जब हमें आपको हमारी मदद लगेगी, हम आपके साथ खड़े रहेंगे। यही कहते हुए मेरे 2 शब्द पूरे करता हूँ। भारत माता। ಹೈಕೋರ್ಟ್ನ ಸೀನಿಯರ್ ಲಾಯರ್ ಆದಂತ ಶ್ರೀ ಉಮೇಶ್ ಶೆಟ್ಟಿ ಕಳತ್ತೂರಿದ್ದಾರೆ, ಅವರನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ಉಡುಪಿ ಜಿಲ್ಲೆಯ ಕ್ರೀಡಾ ಮತ್ತು ಯುವಜನ ಸೇವೆಯ ನಿರ್ದೇಶಕರಾದ ಶ್ರೀ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನ ಶುಭಾಶಂಸನೆ ಮಾಡಲಿಕ್ಕಿದ್ದಾರೆ ಹಿರಿಯ ಸೇನಾನಿಗಳು. ಹಾಗೆ ನಮ್ಮ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಈ ಹೊಸ ವ್ಯವಸ್ಥೆಯನ್ನ, ರೋಬೋಟಿಕ್ ಲೇಸರ್ ಕಾಂಟ್ರಾಕ್ಟ್ ಸರ್ಜರಿಯನ್ನ ಮಾಡಲಿಕ್ಕೆ ಇರುವಂತ ಈ ಒಂದು ಎಕ್ವಿಪ್ಮೆಂಟ್ ಅನ್ನ ಬಿಡುಗಡೆ ಮಾಡಿದಂತ ಶ್ರೀ ಕೇಂದ್ರದ ಇಂಧನ ಮತ್ತು ನವೀಕರಿಸಬಹುದಾದಂತ ಎನರ್ಜಿಯ ಸಚಿವರಾದಂಥ ಹಿರಿಯರಾದ ಶ್ರೀಪಾದ್ ಯಶೋ ನಾಯಕ್ ಅವರೇ, ಮಂಗಳೂರು ದಕ್ಷಿಣದ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ರೆ, ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಹೆಚ್ಚಿಗೆ ಗೊತ್ತಿಲ್ಲ, ಖುಷಿ ಕೊಡ್ತಾ ಇರುವಂಥ ಸಂಗತಿ ಏನಂದ್ರೆ, ಎನಿಥಿಂಗ್ ಫಸ್ಟ್ ಇನ್ ಕೋಸ್ಟಲ್ ಕರ್ನಾಟಕ ವಿ ಫೀಲ್ ಗುಡ್. ಯಾಕಂದ್ರೆ ಕರಾವಳಿ ಕರ್ನಾಟಕದ ಬಗ್ಗೆ ಮತ್ತು ಕರಾವಳಿಯ ಬಗ್ಗೆ ವಿಶೇಷವಾದ ವ್ಯಕ್ತಿನ, ಹಾಗಾಗಿ ನಾವೇನಾದ್ರೂ ಹೊಸತನ್ನು ಕರಾವಳಿಯಲ್ಲಿ ಮಾಡಿದ್ರೆ ಅಥವಾ ಇನ್ಯಾರಾದ್ರೂ ಹೊಸತನ್ನು ಕರಾವಳಿ ಕರ್ನಾಟಕಕ್ಕೆ ತಂದ್ರೆ ನಮಗೆ ತುಂಬಾ ಖುಷಿ ಕೊಡುವಂತ ಸಂಗತಿ. ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ, ಹೆಲ್ತ್ ಸೆಕ್ಟರ್ನಲ್ಲಿ
ವಿ ಹ್ಯಾವ್ ಡನ್ ವಂಡರ್ಫುಲ್ ಇವೆಂಟ್. ಹೆಲ್ತ್ ಸೆಕ್ಟರ್ನಲ್ಲಿ ನಾವು ವಿಶೇಷವಾಗಿ ನಮ್ಮ ಖಾಸಗಿ ಸಂಸ್ಥೆಗಳು ತುಂಬ ಒಳ್ಳೆಯ ಸಾಧನೆಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ, ಈ ರೀತಿಯ ಖಾಸಗಿ ಸಂಸ್ಥೆಗಳಿಗೆ ಸ್ವಲ್ಪ ಟಾರ್ಗೆಟೆಡ್ ಅಪ್ರೋಚನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಇವತ್ತು ಕೂಡ ವೈದ್ಯಕೀಯ ಸೇವೆಯನ್ನು ಪಡೀಲಿಕ್ಕೆ ಕಷ್ಟ ಇರುವಂಥ ಜನರು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ತಿಳ್ಕೊಂಡ್ವಿ. ನಾವೇನು ಈ ಸೇವೆಯನ್ನು ಮಾಡ್ತಾ ಇರೋದು, ಎಷ್ಟೊಂದು ದೊಡ್ಡ ಸೇವೆಯನ್ನು ಮಾಡ್ತೀರ ಅಂತ ನನಗಂತೂ ಗೊತ್ತಿರಲಿಲ್ಲ. ಶ್ರೀಪಾದ್ ನಾಯ್ಕರು ಹೇಳಿದ ಮೇಲೆ ಗೊತ್ತಾಯ್ತು. ಹಾಗಾಗಿ ನಾವು ನಿಮ್ಮನ್ನು ಇಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತೇವೆ. ನಿಮ್ಮ ಸಹಾಯ, ನಿಮ್ಮ ಸಹಕಾರ ನಮಗೂ ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕಾನೂನಿನ ಮುಖಾಂತರ ಮಾಡೋದು ಒಂದು ಭಾಗ ಆದರೆ, ಸ್ವಯಂ ಪ್ರೇರಿತವಾಗಿ ಮಾಡುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ದಟ್ ಈಸ್ ಭಾರತೀಯ ಕಲ್ಚರ್, ಭಾರತೀಯ ಸಂಸ್ಕೃತಿ, ಭಾರತೀಯ ಕಲ್ಚರ್ ಅಂದರೆ ಅದೇ ಸಮಾಜಮುಖಿಯಾಗಿ ಬದುಕುವಂಥದ್ದು, ರಾಷ್ಟ್ರಮುಖಿಯಾಗಿ ಬದುಕುವಂಥದ್ದು. ಆ ಕೆಲಸವನ್ನು ನೀವು ಮಾಡ್ತಾ ಇರುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ಮತ್ತು ನಿಮ್ಮ ಜೊತೆ ನಮ್ಮ ಸ್ನೇಹಿತರಿರುವಂಥದ್ದು ಇನ್ನೂ ಖುಷಿ ಕೊಡುವಂಥ ಸಂಗತಿ. ಅವರು ನನಗೆ ಇಷ್ಟವರೆಗೆ ಕಣ್ಣಿನ ಸಮಸ್ಯೆ ಬಂದಿರಲಿಲ್ಲ. ಮೊದಲನೇ ಬಾರಿಗೆ ನಾನು ಬಂದು, ನನ್ನ ತಾಯಿಯ ಡಾಕ್ಟರ್ ಹರೀಶ್ ಶೆಟ್ಟರು ಮೊದಲನೇ ಬಾರಿಗೆ ಬಂದಿದ್ದೆ. ಅವ್ರಿಗೊಂದು ಕನ್ನಡಕ ಕೊಟ್ಟಿದ್ರು. ಈ ಕಣ್ಣು ಸರಿಯಾದಾಗಿ ಕಾಣ್ತಾ ಇಲ್ಲ. ಕಳೆದ 10 ದಿವಸದಿಂದ ನಾನು ಪುನಃ ಉಪಯೋಗಿಸ್ತಾ ಇಲ್ಲ ಓದಲಿಕ್ಕೆ. ಹಾಗಾಗಿ ನಿಮ್ಮ ಪೇಷಂಟ್ ಕೂಡ ಒಂದು ರೀತಿಯಲ್ಲಿ ಆ ದೃಷ್ಟಿಯಿಂದ ಪ್ರಸಾದ್ ನೇತ್ರಾಲಯದ ಎಲ್ಲ ಹೊಸ ಪ್ರಯತ್ನಗಳಿಗೆ ಶುಭವಾಗಿ ಸಮಾಜಮುಖಿಯಾಗಿ ಯೋಚನೆ ಮಾಡಿ ಕರಾವಳಿ ಕರ್ನಾಟಕದಲ್ಲೂ ಕೂಡ ನಿಮ್ಮ ಸೇವೆ ಅಗತ್ಯ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಿಮ್ಮ ಸೇವೆ ಅಗತ್ಯ ಇದೆ ಅನ್ನುವಂಥ ವಿನಂತಿಯನ್ನು ಮಾಡಿ ನಮ್ಮ ಜೊತೆಗೆ ಕೈ ಜೋಡಿಸಿಕೊಂಡು ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ, ಕರಾವಳಿ ಕರ್ನಾಟಕದಲ್ಲಿ ಯಾರಿಗೆ ನಿಜವಾಗಿಯೂ ಸೇವೆ ಅಗತ್ಯ ಇದೆ ಅವರಿಗೆ ನಿಮ್ಮ ಸೇವೆಯನ್ನು ನಾನು ನಿರೀಕ್ಷಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತೇನೆ. ಇನ್ನು ಉತ್ತರೋತ್ತರ ಅಭಿವೃದ್ಧಿಯಾಗಿ ನಿಮ್ಮ ಸಂಸ್ಥೆ ಅನ್ನುವಂಥ ಆಶಯವನ್ನು ಇಟ್ಕೊಂಡ ಈ ಕಾರ್ಯಕ್ರಮಕ್ಕೆ ಸಚಿವರ ಜೊತೆ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸ್ತಾ ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ನಾನು ಇರ್ತೇನೆ ಎನ್ನುವ ಭರವಸೆಯ ಮಾತುಗಳಾಡಿದಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿಕೊಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಡಾಕ್ಟರ್ UT ಇಫ್ತಾರ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕು ಅಂತ ಅನಿಸುತ್ತದೆ. Always also known as the most family member in the family from more than a decade. Since my brother was a health minister, sir was made as a chairman for Vision Committee of Karnataka. I wish you continue in the future in the coming government too. And the press, media, all the doctors of Prasad family. I am not a good speaker today, but today I felt like a family when I met all the people like Shripad Naik sir and Prasad sir. When the absence of my brother, today he has been to Bangalore. So I wish the Lenser robotic laser contract surgery system will come on a different era. And you have done more than 1,000 surgeries in our brother's MLA constituency for the last 10 years. We wish you do more. As our member of the parliament also has said, he is new to you and knowing about you. So you have a better combination of getting more camps done. I wish more to come and more centers. Thank you. God bless you. Thank you. Dr. UT Iftkhar for your wonderful support. We have with us iLenser Vision Private Limited, founder and director of India and Southeast Asia, Sri Sudhir Kaur. May I request you for your few words. Good evening and welcome. It's a great pleasure to have you here and inaugurate this wonderful laser system, which is the first laser in the coastal Karnataka, as already said by Dr. Krishna Prasad. So this, what I will say, and this is the first laser, and not only the first laser, but there are a lot of things which has become first in this is that bringing this technology to coastal Karnataka. Dr. Krishna had a big dream of getting this laser over here, and this high quality, high care is actually aligns with the Prasad Netralaya's vision, mission and values. So what Dr. Krishna Prasad has already done is, from last so many years, he has been instrumental in getting the latest technology to Udupi first and then to the rest of the centers all across the Bangalore and wherever the centers are. But the only focus about sir is that to bring this best of the class technology to the coastal Karnataka. So he had been following us with us from so many years, and finally last year we had an agreement to get this laser over here. His dream is to get the
benefit of the latest technology to the people of Karnataka first. So that is his dream, and our vision and his vision and mission aligns with that. So our thing is that in Lensa laser cataract system, this system has the latest features. It completes the surgery in less than 2 minutes time, which is fantastic of its kind, and it corrects all the other nitty-gritties of the cataract laser within less than 2 minutes of time. The end-to-end patient time in the operation theatre is less than 5 minutes with this. So which is the best part of, the features of this laser also comprises of the latest software and all these things, and it is robotic in nature. Within 5 minutes of time the patient gets free from their operation theatre. That is about the laser. I can, the details of the laser, which is technical in nature, I cannot share that because that will not be understandable to everybody. But what I can say, this is the latest in the technology, and right from Mumbai to the entire end of the coastal Karnataka belt, there is no other laser like this available in there. So I congratulate Dr. Krishna Prasad and Dr. Lakshmi to bring this technology to this part of the India, and I look forward for the successful procedures getting over here in next states. We are supporting. So this is a small announcement for you. Thank you very much for your grand support. Sri Sudeep Kaur. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಇಸ್ ಆನರರಿ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಕೇವಲ ಈ ಒಂದು ಕಾರ್ಯಕ್ರಮಕ್ಕೆ ದೂರದ ಗೋವಾದಿಂದ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನನ್ನ ಹತ್ರ ಕೇಳಿದೆ, ಪುನರಪಿ ಅವರು ಗೋವಾಕ್ಕೆ ಪ್ರಯಾಣವನ್ನು ಬೆಳೆಸೋರು. ಆದರೆ ಕೇವಲ ಒಂದು ಪ್ರಸಾದ್ ನೇತ್ರಾಲಯದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟು ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಕೇಂದ್ರದ ಸಚಿವರು ಬಂದಿದ್ದಾರೆ. ಹಾಗಾಗಿ ಅವರನ್ನು ಮಂಗಳೂರಿನ ಎಲ್ಲ ಜನತೆ ಮತ್ತು ಪ್ರಸಾದ್ ನೇತ್ರಾಲಯ ಪರವಾಗಿ ಅತ್ಪೂರ್ವವಾದಂಥ ಧನ್ಯವಾದ ಅಭಿನಂದನೆಗಳನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಗೌರವಾನ್ವಿತ ಶ್ರೀ ಶ್ರೀಪಾದ್ ನಾಯಕ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಲೋಕಸಭಾ ಸದಸ್ಯರು ಆದರಣೀಯ ಕ್ಯಾಪ್ಟನ್ ವಿಜಯ್ ಚೌಟ ಅವರೇ, ಉಪಸ್ಥಿತ ಗೌರವಾನ್ವಿತ ಆದರಣೀಯ UT ಇಫ್ತಿಕಾರ್ ಅವರೇ, ಅದೇ ರೀತಿ ಉಪಸ್ಥಿತ ಈ ಒಂದು ರೋಬೋಟೆಕ್ ಅನ್ನು ಇಲ್ಲಿ ಯಶಸ್ವಿಯಾಗಿ ನಮಗೆ ಕೊಡುವಂಥ ದೃಷ್ಟಿಯಲ್ಲಿ, ಮಂಗಳೂರಿಗೆ ಕೊಡುಗೆ ಕೊಡುವಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ಸಹಕಾರವನ್ನು ಕೊಟ್ಟಂಥ ಗೌರವಾನ್ವಿತ ಸುಧೀರ್ ಕೌಲ್ ಅವರೇ, ಅದೇ ರೀತಿ ಉಪಸ್ಥಿತ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರು ಸುಮಿತ್ರ ಸಂದೀಪ್ ಗರೋಡಿ ಅವರೇ, ಆದರಣೀಯರು ಹಿರಿಯರು ಗೌರವಾನ್ವಿತ ಕೆ ರಘುರಾಮ್ ರಾವ್ ಅವರೇ, ವೀಣಾ ರಘುರಾಮ್ ರಾವ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಈ ಒಂದು ಯಶಸ್ವಿಯಾದಂಥ ಪ್ರಸಾದ್ ನೇತ್ರಾಲಯದ ಕೊಡುಗೆಯನ್ನು ನಮಗೆಲ್ಲರಿಗೂ ಕೊಡುವಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ಮಹತ್ವದ ಹೆಜ್ಜೆಯನ್ನು ಕೊಟ್ಟು ಬಹಳ ನಗುಮುಖದ ಸೇವೆಯನ್ನು ದಿನ ಕರಾವಳಿಯ ಕರ್ನಾಟಕದಲ್ಲಿ ಕೊಡ್ತಾ ಇರುವಂಥ ಗೌರವಾನ್ವಿತ ಡಾಕ್ಟರ್ ಕೃಷ್ಣ ಪ್ರಸಾದ್ ಕುಂಡ್ಲು ಅವರೇ, ಅದೇ ರೀತಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ರಶ್ಮಿ ಕೃಷ್ಣ ಪ್ರಸಾದ್ ಅವರೇ, ಡಾಕ್ಟರ್ ವಿಕ್ರಮ್ ಜೈನ್ ಅವರೇ, ಡಾಕ್ಟರ್ ಹರೀಶ್ ಶೆಟ್ಟಿ ಅವರೇ, ಅದೇ ರೀತಿ ಡಾಕ್ಟರ್ ಜೇಕಬ್ ಚಾಕು ಅವರೇ, ಉಪಸ್ಥಿತ ಗೌರವಾನ್ವಿತ ಮಿತ್ರರಾಗಿರುವಂಥ ಸಂಜಯ್ ಪ್ರಭುಗಳೇ, ಮಾಜಿ ಕಾರ್ಪೊರೇಟರ್ ಆಗಿರುವಂಥ ನಾಗೇಂದ್ರ ಅವರೇ, ಭಾಸ್ಕರ್ ರಾವ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಸ್ಥಳೀಯ ಮಹಾಕಾಳಿ ದೇವಸ್ಥಾನದ ಅಧ್ಯಕ್ಷರು ಆದರಣೀಯ ಉಮಾನಾಥ್ ಕೋಟ್ಯಾನ್ ಅವರೇ, ಉಪಸ್ಥಿತ ಗೌರವಾನ್ವಿತ ಶ್ರೀನಿವಾಸ್ ಅವರೇ, ಗೌರವಾನ್ವಿತ ದಯಾ ಅವರೇ, ಉಪಸ್ಥಿತ ಅಶೋಕ್ ಉಜ್ಜೋಡಿ ಅವರೇ, ಲೋಕೇಶ್ ಅಮೀನ್ ಅವರೇ, ವಸಂತ್ ಟೈಲರ್ ಅವರೇ, ಅಶೋಕ್ ಅವರೇ, ಪವನ್ ಅವರೇ, ಅದೇ ರೀತಿ ಜಗದೀಶ್ ಅವರೇ, ಉಪಸ್ಥಿತ ಮನೋಜ್ ಉಜ್ಜೋಡಿ ಅವರೇ, ಪ್ರತೀಕ್ ಉಜ್ಜೋಡಿ ಅವರೇ, ಸುರೇಶ್ ಉಜ್ಜೋಡಿ ಅವರೇ, ಉಪಸ್ಥಿತ ಗೌರವಾನ್ವಿತ ನಮ್ಮ ಮಿತ್ರರಾಗಿರುವಂಥ ಅರವಿಂದ್ ಅವರೇ, ಎಲ್ಲ ಆದರಣೀಯ ಈ ಒಂದು ಪ್ರಸಾದ್ ನೇತ್ರಾಲಯದ ಬಂಧು ಮಿತ್ರರೇ, ವೈದ್ಯರೇ, ಉಪಸ್ಥಿತ ಎಲ್ಲ ಹಿರಿಯ ಬಂಧುಗಳೇ, ಉಪಸ್ಥಿತ ಗೌರವಾನ್ವಿತ ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಪ್ರಸಾದ್ ನೇತ್ರಾಲಯಕ್ಕೆ ನಾನು
ಕೈ ಜೋಡಿಸಿ ಶಿರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮಂಗಳೂರಿನ ಜನತೆಗೆ ವಿಶೇಷವಾದಂಥ ಒಂದು ಸೇವೆಯನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ತಾವು ಲಭಿಸಿಕೊಟ್ಟಿದ್ದೀವಿ. ಮಂಗಳೂರಿನ ಜನತೆ ಈ ಒಂದು ಕರಾವಳಿಯ ಕರ್ನಾಟಕದ ಜನತೆಗೆ ಈ ಲೆನ್ಸರ್ ರೊಬೊಟಿಕ್ ಲೇಸರ್ ಕ್ಯಾಟ್ರಾಕ್ಟ್ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳುವ ದೃಷ್ಟಿಯಲ್ಲಿ ಈ ಒಂದು ಬಹಳ ದೊಡ್ಡ ರೀತಿಯ ಮೊತ್ತದ ಒಂದು ಸಿಸ್ಟಮನ್ನು ಇಲ್ಲಿ ಅಳವಡಿಸಿಕೊಳ್ತಾ ಇದ್ದೀರಿ. ಹಾಗಾಗಿ ಇದೊಂದು ವಿಶೇಷವಾದಂಥ ತಾವು ಹೇಳುವಾಗ ಹೇಳಿದ್ರಿ ಫಸ್ಟ್ ಟೈಮ್ ಇನ್ ಕೋಸ್ಟಲ್ ಕರ್ನಾಟಕ. ಇದೊಂದು ನಮಗೆ ಕರಾವಳಿ ಕರ್ನಾಟಕ ಇದೊಂದು ಮೆಡಿಕಲ್ ಹಬ್ ಆಗಿರುವಂಥ ಸಂದರ್ಭದಲ್ಲಿ ಇದಕ್ಕೊಂದು ದೊಡ್ಡ ಶಕ್ತಿಯನ್ನು ಒಂದು ಪ್ರಸಾದ್ ನೇತ್ರಾಲಯ ಕೂಡ ಕೊಡ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ತಮಗೆ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಇವತ್ತು ಪ್ರಸಾದ್ ನೇತ್ರಾಲಯದ ವತಿಯಿಂದ ನಮ್ಮ ಕೃಷ್ಣ ಪ್ರಸಾದ್ ಕೂಡ್ಲು ಕೇವಲ ಈ ಒಂದು ಮಂಗಳೂರು, ಉಡುಪಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನೇತ್ರಾಲಯವನ್ನು ನಡೆಸುವುದು ಮಾತ್ರವಲ್ಲದೆ ಒಂದು ಸೇವಾ ರೂಪದಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಅವರು ಈ ಹಿಂದೆ ನನ್ನ ಹತ್ರ ಹೇಳಿದರು, ಶಾಸಕರೇ ನೀವು ಸಂಸದರು ಬ್ರಿಜೇಶ್ ಚೌಟ್ರ ಅವರು ನೀವು ಯಾರೋ ಲೆಟರ್ ಕೊಟ್ಟರೆ ಅಂಥವರಿಗೆ ನಾವು ಉಚಿತವಾದ ಕನ್ನಡಕ ಇರ್ಬೋದು ಇನ್ನಿತರ ಸೇವೆಯನ್ನು ಕೊಡುವಂಥ ಬದ್ಧರಾಗಿದ್ದೇವೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಹಾಗಾಗಿ ಒಂದು ಬಹಳ ದೊಡ್ಡ ಸೇವೆಯನ್ನು ನಾವು ಇನ್ನಷ್ಟು ಮಂಗಳೂರಿನ ಈ ಕರಾವಳಿಯ ಕರ್ನಾಟಕದಲ್ಲಿ ಕೊಡಬೇಕು ಅಂತ ಒಂದು ಚಿಂತನೆಯನ್ನು ಮಾಡ್ತಿದ್ರಿ. ನಿಮಗೆ ಇನ್ನಷ್ಟು ಭಗವಂತ ಶಕ್ತಿಯನ್ನು ಕೊಡ್ತೀವಿ, ಸಾಮರ್ಥ್ಯವನ್ನು ಕೊಡ್ರಿ. ಎಲ್ಲ ಜನರಿಗೆ ಆ ಒಂದು ಮಿಷನ್ನ ಮುಖಾಂತರ ಸರ್ಜರಿಯನ್ನು ಮಾಡಿಕೊಂಡಂಥ ಅಥವಾ ಅದರ ಸದುಪಯೋಗ ಮಾಡಿಕೊಳ್ಳುವಂಥ ಎಲ್ಲರೂ ಅದರಿಂದ ಗುಣಮುಖವಾಗಿ ಮನಸ್ಸಿಗೆ ನೆಮ್ಮದಿ ಖುಷಿಯನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಆಗಲಿ ಅಂತ ಹೇಳೋದು ಹೇಳಿ ಬಯಸ್ತಾ ಇದ್ದಾರೆ. ಇವತ್ತು ಸಹಜವಾಗಿ ವಯಸ್ಸು ಆಗ್ತಾ ಹೋಗುವಾಗ ಕಣ್ಣಿಗೆ ಸಂಬಂಧಗಳಾಗಿ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೇವೆ. ಈಗಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಹೇಳಿದರು, ಕೆಲವೊಂದು ಕಡೆ ಕನ್ನಡಕದ ಅವಶ್ಯಕತೆ ಕಾಣುತ್ತೆ ಅಥವಾ ಹಿರಿಯರಿಗೆ ಕಾಣುತ್ತೆ, ಇನ್ನು ಸ್ವಲ್ಪ ವರ್ಷಗಳು ಹೋದರೆ ನಮಗೆ ಕಾಣಬಹುದು. ಈಗಾಗಲೇ ನಮಗೆ ಬೇರೆ ಬೇರೆ ರೀತಿಯ ಸಂದರ್ಭದಲ್ಲಿ ನೇತ್ರಾಲಯದ ಬಹಳ ದೊಡ್ಡ ರೀತಿಯ ಅವಶ್ಯಕತೆ ಇರುವಂಥದ್ದು. ಹಾಗಾಗಿ ಆ ಅವಶ್ಯಕತೆಗೆ ಹೊಸ ತಂತ್ರಜ್ಞಾನ, ಹೊಸ ವ್ಯವಸ್ಥೆಯನ್ನು ಇವತ್ತು ನಾನು ಗೌರವಾನ್ವಿತ ಸುಧೀರ್ ಕೌರ್ ಅವರಿಗೆ ನಾನು ರಿಯಲಿ ಐ ವಿಲ್ ಟೆಲ್ ಥ್ಯಾಂಕ್ ದಟ್ ಯು ಹ್ಯಾವ್ ಗಿವನ್ ಒನ್ ಅಪರ್ಚುನಿಟಿ ಟು ಪ್ರಸಾದ್ ನೇತ್ರಾಲಯ ಆ್ಯಂಡ್ ಯು ಹ್ಯಾವ್ introduced it. So it is great to Mangaloreans, they can take this facility. So thank you very much. ಅದನ್ನು ಮಾತ್ರವಲ್ಲ, ನಿಮಗೆ ಈ ರೀತಿಯ ಒಂದು ಅವಶ್ಯಕತೆ ಇರುವಾಗ ಒಂದು ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಬೇಕಾದಂಥ ಅವಶ್ಯಕತೆಗಳನ್ನು ಈ ಒಂದು ನೇತ್ರಾಲಯದ ಮುಖಾಂತರ ಸಿಗಬಹುದು ಅಂತ ಅವರು ಹೇಳಿದರು. ನನಗೆ ಯಾವಾಗ 2-3 ಬಾರಿ ಫೋನ್ ಮಾಡಿದರು. ಮಂಗಳೂರಿನಲ್ಲಿ ಬೇರೆ ಬೇರೆ ಒಂದು ಐ ಕ್ಯಾಂಪನ್ನು ಮಾಡಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕು. ನಾವು ಈ ಒಂದು ವೈದ್ಯರಾಗಿ ನಮ್ಮ ಕೇವಲ ನಮ್ಮ ಸೇವೆಗಳನ್ನು ಜನರಿಗೆ ಕೊಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ನಾವು ಈ ಸಂಸ್ಥೆಯನ್ನು ನಡೆಸುವುದು ಮಾತ್ರವಲ್ಲದೆ ಜನರ ಅವಶ್ಯಕತೆಗೆ ಪೂರಕವಾಗಿ ನಾವು ಸ್ಪಂದಿಸಬೇಕಾದಂಥ ಕೆಲಸ ಕಾರ್ಯಗಳಿದೆ ಅಂತ ಹೇಳೋ ಕಾರಣ ನೀವು ಐ ಕ್ಯಾಂಪನ್ನು ಮಾಡಿ, ಐ ಕ್ಯಾಂಪಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಕನ್ನಡಕ ಬೇಕಾದರೆ ನಮ್ಮ ಕನ್ನಡಕ ವಿತರಣೆ ಮಾಡುವಂಥದ್ದು, ಅವರಿಗೆ ಕೆಲವೊಂದು ಕಡೆ ಆಪರೇಷನ್ ಬೇಕು ಅಂತ ಹೇಳಿದ್ರೆ ಆಪರೇಷನ್ಗೆ ವ್ಯವಸ್ಥೆಯನ್ನು ಜೋಡಿಸ್ಕೊಳ್ಳುವಂಥದ್ದು. ಹೀಗೆ ಒಂದು ವ್ಯಕ್ತಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಅವಕಾಶಗಳನ್ನು ಲಭಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳಾಗಬಹುದು. ಬಹಳಷ್ಟು ಜನರು ಇವತ್ತು ಕಣ್ಣಿಗೆ ಕಾಣದೇ ಇರುವಂಥ ವ್ಯಕ್ತಿಗಳು ಈ ಜಗತ್ತನ್ನು ಕಾಣದೇ ಇರುವಂಥ ಸಂದರ್ಭದಲ್ಲಿ ಅವರು ಪಡುವಂಥ ಕಷ್ಟಗಳು ಅಥವಾ ಅನುಭವಿಸುವಂಥದ್ದನ್ನು ಎಲ್ಲೋ ಒಂದು ಕಡೆ ನಾವು ಬಹಳ ಹತ್ತಿರದಿಂದ ಕಂಡಾಗ ಅವರಿಗೆ ಕಣ್ಣಿನ ಅವಶ್ಯಕತೆ ಅಥವಾ ಇದರ ಎಲ್ಲ ಅವಶ್ಯಕತೆಗಳು ಅವು ನಮಗೆಲ್ಲರಿಗೂ ಮನದಟ್ಟಾಗುತ್ತೆ. ಹಾಗಾಗಿ ಇವತ್ತು ಈ ಪ್ರಸಾದ್ ನೇತ್ರಾಲಯದ ಈ ಕೊಡುಗೆ ಬಹಳ ದೊಡ್ಡ ಕೊಡುಗೆ. ನಾನಿವತ್ತು ಹೇಳಬೇಕು ಅಂತ ಹೇಳಿದ್ರೆ, ಗೋವಾಕ್ಕೆ ಹೋಗಿ ಗೋವಾದ ಸರ್ಕಾರ ಅವರಿಗೆ ಒಂದು ರೀತಿಯಲ್ಲಿ ಅಂಬಾಸೆಡರ್ ಅಂತ ಹೇಳೋ ರೀತಿಯಲ್ಲಿ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟು ಇಡೀ ಗೋವಾ ರಾಜ್ಯದಲ್ಲಿ ಅಲ್ಲಲ್ಲಿ ಐ ಕ್ಯಾಂಪ್ ಮುಖಾಂತರ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಅವರೊಂದಿಗೆ ಒಂದು ಒಡಂಬಡಿಕೆ ರೀತಿಯ ಕಾರ್ಯವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರು ಹೇಳಿದರು, ನನಗೆ ಪ್ರಾರಂಭದಲ್ಲಿ ಗೋವಾದ ಈ ಒಂದು ಚಟುವಟಿಕೆ ಪ್ರಾರಂಭ ಒಂದು ಅವಕಾಶ ಮಾಡಿಕೊಟ್ಟದ್ದೇ ನಮ್ಮ ಶ್ರೀಪಾದ್ ನಾಯ್ಕ್ ಸರ್ ಅಂತ ಹೇಳಿ. ಹಾಗಾಗಿ ಶ್ರೀಪಾದ್ ನಾಯ್ಕ್ ಸರ್ ಅವರು ಕೂಡ ನಿಮ್ಮ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟಿದ್ದಾರೆ, ಗೌರವವನ್ನು ಇಟ್ಟಿದ್ದಾರೆ. ನೀವು ಕೂಡ ಅವರ ಮೇಲೆ ವಿಶೇಷವಾದಂಥ ಪ್ರೀತಿ ಗೌರವವನ್ನು ಇಟ್ಟಿದ್ದೀರಿ. ಹಾಗಾಗಿ ಗೋವಾದ ಹಲವಾರು ಜನರಿಗೆ ಕಣ್ಣಿನ ಆಪರೇಷನ್ ಇರ್ಬೋದು, ಬೇರೆ ಬೇರೆ ಕೊಡುಗೆಗಳನ್ನ ಪ್ರಸಾದ್ ನೇತ್ರಾಲಯದ ಮುಖಾಂತರ ಕೊಡುವಂಥದ್ದಾಗಿದೆ
ಅಂತ ಹೇಳೋದನ್ನು ನಾನು ಹೇಳ್ಬೋದು. ಹಾಗಾಗಿ ನನಗೆ ಬಹಳ ಒಂದು ರೀತಿಯ ಖುಷಿ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮನಸ್ಪೂರ್ವಕವಾದಂಥ ಸೇವೆಯ ಭಾವನೆ, ನಿಮ್ಮ ಭಾವನೆಗಳು ನಾವೆಲ್ಲರೂ ಕಂಡು ಇವತ್ತು ನಮಗೆ ಬಹಳ ಖುಷಿಯನ್ನು ಕೊಡ್ತಾ ಇದೆ. ಈ ರೀತಿಯ ಕೊಡುಗೆಗಳು ಇನ್ನಷ್ಟು ನಿಮಗೆ ಕೊಡುವಂಥದ್ದಾಗಲಿ, ಸಿಗುವಂಥದ್ದಾಗಲಿ, ಅದರ ಮುಖಾಂತರ ಜನರಿಗೆ ಒಂದು ದೊಡ್ಡ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಿದೆ. सर तुम्हें इकडे आला, गोवावरून इकडे येऊन नंतर ये कार्यक्रम येऊन नंतर गोव्याला जाणार तुम्ही. तो फक्त एक प्रसाद नेत्रालयाच्या कार्यक्रमामध्ये तुम्ही आला, तर तुम्हाला मी धन्यवाद सांगतोय. आणि तुम्हाला प्रसाद नेत्रालयाच्या कृष्णप्रसादवर लई प्रेम आहे. ते प्रेम इकडे आम्हाला सगळे आम्हाला तुम्ही दाखवलेलं आहे. तर तुम्हाला तुमच्या ನಾನು ಶ್ರೀಪಾದ್ ನಾಯಕರ ಬಗ್ಗೆ ಹೇಳಬೇಕು ಅಂತ ಹೇಳಿದೆ. ಒಂದು ಭಾರತದ ವ್ಯವಸ್ಥೆಯಲ್ಲಿ ಇಂಥ ಒಂದು ಸಚಿವರು ಎಲ್ಲಾದ್ರೂ ಒಂದು ಕಡೆ ಇದಾರ ಅಂತ ಕೇಳಿದ್ರೆ 100ಕ್ಕೆ 100 ನಾವು ಕಣ್ಣಿಗೆ ಕಂಡದ್ದು ಶ್ರೀಪಾದ್ ನಾಯಕರ ನಮ್ಮ ಮಾತ್ರ. ಒಂದು ಸರಳ ಸಜ್ಜನಿಕೆ. ನಾವು ಕಮ್ಮಿಯಾದರೂ 10 ಬಾರಿ ಅವರ ಮನೆಗೆ ಹೋಗಿದ್ದೇನೆ. ಗೋವಾದಲ್ಲಿ 10 ಬಾರಿ ಅವರ ಮನೆಗೆ ಹೋಗಿದ್ದೇನೆ. ಅವರ ಮನೆಯ ಒಟ್ಟು ವಾತಾವರಣಗಳನ್ನು ಕಂಡಾಗ ಇಲ್ಲಿರುವಂತ 90% ಜನರ ಮನೆ ಅವರ ಮನೆಗಿಂತ ದೊಡ್ಡದಿದೆ, ಅವರ ಮನೆಗಿಂತ ಇನ್ನಷ್ಟು ಫರ್ನಿಶ್ಡ್ ಆಗಿ ವ್ಯವಸ್ಥಿತವಾಗಿದೆ. 90% ಜನರು ಬಹಳ ಸಣ್ಣದಾದ ಮನೆಯಲ್ಲಿ ಅವರೊಂದು ನಿಜವಾದ ಒಂದು ಸೇವೆಯ ರೂಪದಲ್ಲಿ ಅವರೊಂದು ಕಾರ್ಯವನ್ನು ಮಾಡ್ತಾರೆ. 6 ಬಾರಿ ಸಂಸದರಾಗಿ ಗೆದ್ದಂಥವರು ನೋಡಿ. ಗೋವಾದ ಜನರಿಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ 6 ಬಾರಿ MP ಆಗಿದ್ದರು. 6 ಬಾರಿ MP ಆಗಿ ಸತತ 3 ಅವಧಿಗಳಲ್ಲಿ ಕೂಡ ಮಂತ್ರಿಯಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. 6 ಬಾರಿ ಅದೇ 3 ಅವಧಿಗಳು ಅಂತ ಹೇಳಿದ್ರೆ 15 ವರ್ಷದಿಂದ ಮತ್ತು ವಾಜಪೇಯಿಯವರ ಕಾಲದಲ್ಲಿ. ಹಾಗಾಗಿ ಬಹಳ ದೊಡ್ಡ ರೀತಿಯ ಕೊಡುಗೆ. ನಾವು ಬೇರೆ ಬೇರೆ ರಾಜ್ಯದ ಮಂತ್ರಿಗಳು ಅಥವಾ ಒಂದು ಸಾಮಾನ್ಯ ಒಂದು ಶಾಸಕರು ಬಂದಾಗ ಅವರು ನಮ್ಮ ಹತ್ರ ಹೇಳ್ತಾರೆ, ಸಹಜವಾಗಿ ನಮ್ಮ ಹತ್ರ ಇರ್ಬೋದು, ಇಫ್ತಿಕಾರ ಇರ್ಬೋದು, ಹೇಳ್ತಾರೆ ಏನು ಹೆಂಗ್ ಕೊಂಚ ಓಷನ್ ಪರ್ಲೆಟ್ ರೂಮ್ ಬುಕ್ ಮಾಡ್ತಿಲ್ಲ ಅಂತ. ಸರಿ, ಅವರು ಶ್ರೀಪಾದ್ ನಾಯ್ಕರು ಏನು ಅಂತ ಹೇಳಿದ್ರೆ ಇಲ್ಲಿಯ ಸರ್ಕಿಟ್ ಹೌಸಲ್ಲಿ ಬಂದು ಹುಡುಕೊಳ್ಳೋದು, ಸರ್ಕಿಟ್ ಹೌಸ್ನಿಂದಲೇ ಹೋಗುದು. ಅವರಿಗೆ ಓಷನ್ ಪರ್ಲಿನ ಅವಶ್ಯಕತೆ ಕೂಡ ಬೀಳದ ರೀತಿಯಲ್ಲಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಡೌನ್ ಟು ಅರ್ತ್ ಒಂದು ಮಿನಿಸ್ಟರ್ ರೈಲಲ್ಲಿ ಬಂದವರು. ಹಾಗಾಗಿ ಒಂದು ರೀತಿಯ ಬಹಳ ಒಂದು ಡೌನ್ ಟು ಅರ್ತ್. ನಾನು 10 ಬಾರಿ ದೆಹಲಿಯಲ್ಲಿ ಹೋಗಿದ್ದೇನೆ, 10 ಬಾರಿ ಅವರನ್ನು ಭೇಟಿಯಾಗಿದ್ದೇನೆ. ಎಲ್ಲೋ ಒಂದು ಕಡೆ ನಾನು ಈಗ ಒಂದು ಹೇಳಿದೆ ಅವರಿಗೆ, ಒಂದು ಕೆಲಸ, ನಮ್ಮ ಒಬ್ಬ ಯುವಕನ ಒಂದು ಕೆಲಸ ಇದೆ, ನೀವು ಈಗ ನನಗೆ ಡೀಟೇಲ್ಸ್ ಕೊಡಿ, ಈಗ ಇಲ್ಲಿಂದ ಹೋಗೋ ಮುಂಚೆ ನಾನು ಫೋನ್ ಮಾಡ್ತೇನೆ, ನಾಳೆ ಅವ್ರು ಬರಲಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಕ್ಷನ್ ಕೊಡುವಂತ ಒಂದು ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಸತತವಾಗಿ ಪ್ರತಿ ಅವಧಿಗಳಲ್ಲಿ ನಿಮ್ಮನ್ನು ಮಂತ್ರಿ ಸ್ಥಾನದಲ್ಲಿ ಅವಕಾಶಕ್ಕಾಗಿ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ತಾಕತ್ತು ಕೆಪಾಸಿಟಿ ಇದೆ ಅಂತ ಹೇಳುವಂಥದ್ದು ನಮ್ಗೆಲ್ರಿಗೂ ಇವತ್ತು ಗೋಚರ ಆಗ್ತಾ ಇದೆ. ಹಾಗಾಗಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಬಹಳ ಪ್ರೀತಿಯನ್ನು ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಾನು ಇವತ್ತು ನಾನೊಂದು ಶಾಸಕನಾಗಿ ಇವತ್ತು ನನಗೆ BC ರೋಡ್ನಲ್ಲಿ 2 ಮದುವೆ ಇತ್ತು, ನಾನು ಹೋಗಲಿಲ್ಲ. ಮಂಗಳೂರಲ್ಲಿ 8 ಮದುವೆಗಳಿತ್ತು, ಹೋಗಿದ್ದೀನಿ. BC ರೋಡ್ನ ಮದುವೆ, ಯಾಕಂದ್ರೆ BC ರೋಡಿಗೆ ಹೋಗಿ ಬರುವಾಗ ಆ ಕಾರ್ಯಕ್ರಮ ಬಗ್ಗೆ 1 ಗಂಟೆ ಹೋಗ್ತದೆ. 1 ಗಂಟೆ ಹೋಗುವ ಮುಂಚೆ ಇಲ್ಲಿ 5 ಕಾರ್ಯಕ್ರಮ ಮುಗಿಸಬಹುದು ಅಂತ ಭಾವನೆಗಳು. ಆದ್ರೆ ಅವರು ಒಂದು ಮಂತ್ರಿಗಳಾಗಿ ಅಲ್ಲಿಂದ ಒಂದು 7-8 ಗಂಟೆ ದಾರಿ ಬಂದು ಪುನರಪಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನರಪಿ 7-8 ಗಂಟೆ ಹೋಗುವುದು ಅಂತ ಹೇಳಿದ್ರೆ ನಿಜವಾದ ಒಂದು ಬಹಳ ದೊಡ್ಡ ರೀತಿಯ ಒಂದು ಕೊಡುಗೆ, ಭಾವನೆ ಅಂತ ಹೇಳೋದು ನಾನು ತಿಳ್ಕೊಳ್ತೇನೆ. ಹಾಗಾಗಿ ಈ ರೀತಿಯ ಕೊಡುಗೆ ಶ್ರೀಪಾದ್ ನಾಯ್ಕ ಅವರ ಮುಖಾಂತರ ಇನ್ನು ಮುಂದೆ सर आमचा कोस्टल कर्नाटकमध्ये तुमचा लई सपोर्ट पाहिजे. आमचा चौटा सर तुम्हाला सांगणार, ते कॅप्टन आहे तो सांगणार तुम्हाला काय काय आम्हाला कोस्टल कर्नाटकाला पाहिजे. तुम्ही नंतर आमचे फॉलोअप मॅन आहे संजय प्रभू, तो तुम्हाला रेग्युलर तो सोडत नाही. तो तुम्ही काय काय इकडे आमच्या तुमच्यामध्ये पाहिजे सगळं तुम्ही द्यायला पाहिजे. तुम्ही देणार म्हणजे विश्वास आहे आम्हाला, विश्वास आहे. तुम्ही आम्ही काय आम्ही मागणार तुम्ही देणार ಸ್ಯಾಂಕ್ಷನ್. ಹಾಗೆ ಅವರು ಕೊಡ್ತಾರೆ, ಅವರ ಸಹಕಾರ ಕೊಡ್ತಾರೆ. ಹಾಗಾಗಿ ಈ ರೀತಿಯ ಕೊಡುಗೆಗಳು ಇನ್ನು ಮುಂದೆ ನಾನು ಕೂಡ ಕ್ಯಾಪ್ಟನ್ ವಿಜಯ್ ಚೌಟ ಅವರು ಕೂಡ ಮಂಗಳೂರಿನ ಈ ಪರಿಸರದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಈ ರೀತಿಯ ಪ್ರಸಾದ್ ನೇತ್ರಾಲಯದವರ ಸಹಕಾರವನ್ನು ಪಡೆದುಕೊಂಡು ಬಹಳ ರೆಗ್ಯುಲರ್ ಆಗಿ ಬೇರೆ ಕಡೆಗಳಲ್ಲಿ ಕ್ಯಾಂಪ್ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು
ಜೋಡಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀವಿ. ಅದರ ಮುಖಾಂತರ ಮಂಗಳೂರಿನ ಜನತೆಗೆ ಇನ್ನಷ್ಟು ಸೇವೆ ಅವ್ರ ಮುಖಾಂತರ ಲಭಿಸುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ತೀವಿ. ಕೃಷ್ಣಪ್ರಸಾದ್, ನಿಮಗೆ ಇನ್ನೊಂದು ಜವಾಬ್ದಾರಿ ಇದೆ. ಈಗ ಅಷ್ಟೇ ಮಿಷನನ್ನು ತೆಗೆದುಕೊಂಡಿದ್ದೀರಿ. ಹಾಗಾಗಿ ಈ ಮಿಷನ್ ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗೆಲ್ಲ ನೀವು ಉಪಯೋಗ ಮಾಡ್ಕೊಳ್ತೀರಿ ಅವರಿಗೆಲ್ಲರಿಗೂ ಮನಸ್ಸಿಗೆ ನೆಮ್ಮದಿ ಖುಷಿಯನ್ನು ಪಟ್ಟು ನಗಡ್ತಾ ಇಲ್ಲಿಂದ ಹೋಗ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಒಂದು ಹತ್ತಿರ ಮಹಾಕಾಳಿ ದೇವಸ್ಥಾನ ಇದೆ. ಈ ಪರಿಸರದ ಎಲ್ಲ ಜಾಗಗಳಿಗೆ ಒಡೆಯ ಯಾರು ಅಂತ ಹೇಳಿದ್ರೆ ಮಹಾಕಾಳಿ ಮತ್ತು ಕೊರಗಜ್ಜ. ಅದರ ಅಧ್ಯಕ್ಷರು ಉಮಾಕಣ್ಣ ಮುಂತುಲೆಯವರ ಇದ್ದಾರೆ. ಹಾಗಾಗಿ ಅವರು ಕೂಡ ಈ ಕ್ಷೇತ್ರದ ಅಧ್ಯಕ್ಷರು. ಇಲ್ಲಿಗೆ ಒಂದು ದೊಡ್ಡ ರೀತಿಯ ಜೀರ್ಣೋದ್ಧಾರ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರಗಳು ಕೂಡ ಬೇಕು. ನಾನೇ ಬರ್ತೇನೆ, ಯಾಕಂದ್ರೆ ನಿಮ್ಮ ಸಹಕಾರ ನಾನು ದೊಡ್ಡ ರೀತಿಯಲ್ಲಿ ಅಪೇಕ್ಷೆ ಪಡ್ತಾ ಇದ್ದೇನೆ. ಅದಕ್ಕಾಗಿ ನಾನೇ ಬರ್ತೇನೆ, ಬೇಜಾರು ಮಾಡಬೇಡಿ. ಅದಕ್ಕೆ ನನ್ನನ್ನು ಕೂಡ ಗೌರವಾಧ್ಯಕ್ಷರಾಗಿ ಸೇರ್ಪಡಿಸಿದ್ದಾರೆ ಅಂತೆಪ್ಪ ಎಂಕ್ಲಿನ ಕೃಪೆ. ಕುಡ್ಲೇಡು ಸ್ವಲ್ಪ ದೇವಸ್ಥಾನ ಒಂದು 5 ವೇದಾಶ್ರಮ ತುಲ್ಲೇನೆ. ಹೀಗಾದ್ರೆ ಅದಕ್ಕೆ ಅವರನ್ನ ಪುನರಪಿ ನಾನು ಕರ್ಕೊಂಡು ಬರ್ತೇನೆ. ನಿಮ್ಮ ಈ ಒಂದು ಪ್ರಸಾದ್ ನೇತ್ರಾಲಯ ಇಲ್ಲಿ ಸಾವಿರಾರು ಜನರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರಿ, ನಗುಮುಖದ ಒಂದು ಸೇವೆಯನ್ನು ಕೊಡ್ತಾ ಇದ್ರಿ. ಅವರು ಆರೋಗ್ಯಕರವಾಗಿ ಮನೆಗೆ ಹೋಗುವಂತ ರೀತಿಯಲ್ಲಿ ಮಾಡ್ತಾ ಇದ್ರಿ. ಬಹಳ ದೊಡ್ಡ ರೀತಿಯ ಬದಲಾವಣೆಗಳು, ಹೊಸ ಮಿಷನ್ ತರ್ತಾ ಇದ್ರಿ. ಅದಕ್ಕೆಲ್ಲ ನಿಮ್ಮ ಕೈಗುಣ ಬಹಳ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಆ ದೇವರ ಕೊಡುಗೆ ಬಹಳ ದೊಡ್ಡದಿದೆ ಅಂತ ಹೇಳೋದು ಕೊಡುಗೆ ಜಾಸ್ತಿ ಇದೆ. ಹಾಗಾಗಿ ನೀವು ಕೊಡುಗೈ ದಾನಿಗಳು, ಆ ಕೊಡುಗೈ ದಾನಿ ಮುಖಾಂತರ ಈ ಜೀವನೋದ್ಧಾರ ಕಾಲದಲ್ಲಿ ಕೂಡ ನಿಮ್ಮ ಸಹಕಾರಗಳು ಇರಲಿ ಅಂತ ಹೇಳೋದು ಪುನರಪಿ ನಿಮ್ಮ ನಾನು ಬೇಡಿಕೆಯನ್ನ ವಿಶೇಷವಾಗಿ ಮಾಡ್ತಾ ಈ ಕಾರ್ಯ ಯಶಸ್ವಿಯಾಗಿ ಆಗಲಿ. ಇನ್ನು ಮುಂದೆ ಬರುವಂತ ಎಲ್ಲರೂ ನನಗೆ ಕೂಡ ಸ್ವಲ್ಪ ನನಗೆ ಓದುವಾಗ ಕನ್ನಡ ಹಾಕಬೇಕು ಅಂತ ಹೇಳಿದ್ದಾರೆ. ಓದುವಾಗ ಸ್ವಲ್ಪ ಅಕ್ಷರ ಸಣ್ಣದಾದ ಕೂಡ ನಮಗೆ ಕನ್ನಡ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಕನ್ನಡಕವನ್ನು ತೆಗೆದುಕೊಂಡಿದ್ದೇನೆ. ಅದು ಓದುವಾಗ ಮಾತ್ರ ಅಂತ ಕಾರಣ ಒಂದು 7-8 ಕನ್ನಡಕ್ಕೆ ಅಲ್ಲೆಲ್ಲೇ ಹೋಗುದು. ಕಾರಲ್ಲಿ ಒಂದು ಆಫೀಸ್ನಲ್ಲಿ ಅದು ಮತ್ತೆ ನೆನಪಾಗುದಿಲ್ಲ, ಅಲ್ಲಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ. ಹಾಗಾಗಿ ಅದಕ್ಕೇನಾದ್ರು ದಾರಿ ಇದೆಯಾ ನಿಮ್ಮ ಹತ್ರ ಅಂತ ಬೇರೆಯವರಾದ್ರೆ ಉಚಿತ ಕನ್ನಡಕವನ್ನು ಪಡ್ಕೊಳ್ಬಹುದು. ನಾವು ಒಂದು ಪಡ್ಕೊಳ್ಳಿಕ್ಕಾಗಲ್ಲ ಶಾಸಕರಿಗೆ. ಈ ಕನ್ನಡಕಗಳು ಈಗ ನನಗೆ ಒಂದು 2-3 ತಿಂಗಳಿಗೆ ಒಂದು 5-6 ಕನ್ನಡಕಗಳು ಹೋಗ್ತದೆ, ಎಲ್ಲಿ ಹೋಗ್ತದೆ ಗೊತ್ತಾಗಲ್ಲ. ಹಾಗಾಗಿ ಈ ರೀತಿಯ ನೆನಪು ಗೊತ್ತು. ಅಂದ್ರೆ ರೆಗ್ಯುಲರ್ ಆಗಿ ಇದರ ಕಾರಣ ಇರಬಹುದು ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಅದನ್ನ ಕೂಡ ಕನ್ನಡಕ ಇವತ್ತಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತದೆ. ನಮಗೆ ಪ್ರಾಯ ಆಗ್ತಾ ಇದೆ ಅಂತ ಗೊತ್ತಾಗುದು ಹೇಗಂದ್ರೆ ಕನ್ನಡಕ ನಮಗೆ ಸ್ವಲ್ಪ ಪ್ರಾಯ ಆಯ್ತು ಜಾಸ್ತಿ ಆಗ್ತಾ ಇದೆ ಅಂತ. ಹಾಗಾಗಿ ಆ ರೀತಿಯ ಒಂದು ಕೊಡುಗೆ ನಿಮ್ಮ ಮುಖಾಂತರ ನೀವು ಕೊಟ್ಟದಕ್ಕಾಗಿ ನಿಮಗೆ ನಾನು ವಿಶೇಷವಾಗಿ ಗೋವಾ ಮತ್ತು ಕರಾವಳಿ ಕರ್ನಾಟಕದಲ್ಲಿ ನಿಮ್ಮ ಸೇವೆಯನ್ನ ಮುಕ್ತ ಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಲವು ಸೇವೆಗಳು ನಿಮ್ಮ ಮುಖಾಂತರ ಮುಗಿಸ್ತೇನೆ. ಯಾರೆಲ್ಲ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಅವರಿಗೆಲ್ಲರಿಗೂ ಮನಸ್ಸಿಗೆ ಖುಷಿ ಕೊಡುವಂತ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ನಾನು ವಿಶೇಷವಾಗಿ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತಾ ನಮ್ಮ ಹತ್ರ ದಯವಿಟ್ಟು ನಾನು सर मी याच्या अगोदर मी इकडे आणि मसाला डोसा ठेवलेला आहे. जो मसाला डोसा घेतला माझा काम झाला. आता तुम्ही काय म्हणून घेऊन जायला पाहिजे म्हणून तरी सांगणार ಸರಿ ಅಲ್ಲ ಸರ್? ನೀವು ಮಸಾಲ ದೋಸೆ ಇಟ್ಟದ್ದು ಕೌಂಟರ್ ಪ್ರಾರಂಭ ಮಾಡೋ ಮುಂಚೆ ನಾನು ತಿಂದಾಯ್ತು. मी घेतलं. ಹಾಗಾಗಿ ಅವರ ಇನ್ನಷ್ಟು ಸೇವೆಗಳು ಅದನ್ನು ಕೂಡ ಎಲ್ಲರೂ ಸ್ವೀಕಾರ ಮಾಡುವಂತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನ ಕೊಡ್ತೇನೆ. ಧನ್ಯವಾದಗಳು. ಅಧ್ಯಕ್ಷರ ಮನದಾಳದ ಮಾತು ಎಲ್ಲರನ್ನ ಗುರುತಿಸ್ತಾರೆ, ಎಲ್ಲ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅದಲ್ಲದೆ ಈ ಕಾರ್ಯಕ್ರಮದ ಜೊತೆಯಲ್ಲ ಈ ಎಲ್ಲ ಮಾಡುವಂತ ಸೇವಾ ಕಾರ್ಯಕ್ರಮ ನಾನು ಕೂಡ ಇದ್ದೇನೆ ಎನ್ನುವ ಅಭಿನಂದಿಸುವ ಮಾತುಗಳನ್ನಾಡಿದಂತ ವೇದವ್ಯಾಸ ಕಾಮತ್ ಅವರಿಗೆ ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು ಅಂತ ಹೇಳ್ತಾ, ಇಂತಹ ಶಾಸಕರು ನಮ್ಮ ಜೊತೆಗಿದ್ರೆ ಖಂಡಿತವಾಗಿಯೂ ನಮಗೆ ಯಾರಿಗೂ ಕೂಡ ಕಣ್ಣಿನ ರೋಗವೇ ಬರಲಿಕ್ಕಿಲ್ಲ, ಹತ್ರ ಕೂಡ ಸೇರಲಿಕ್ಕೆ ಅನ್ನುವ ಒಂದು ಆಶ್ವಾಸನೆ ಪ್ರಸಾದ್ ನೇತ್ರಾಲಯ ಪರವಾಗಿ ನೀವು ನಿಮ್ಮ ಸಪೋರ್ಟ್ ಇದೇ ರೀತಿ ಇಲ್ಲಿ ಎನ್ನುವ ಇನ್ನೊಮ್ಮೆ ಕೋರಿಕೆಯೊಂದಿಗೆ ವೇದವ್ಯಾಸ ಕಾಮತ್ ಅವರಿಗೆ ಹೃತ್ಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸಿಕೊಡ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಬದ್ರಿನಾಥ್ ಕಣ್ಣಿನ ತಜ್ಞರು, ಮಿಸ್ಟರ್ ಮತ್ತು ಮಿಸಸ್ ಡಾಕ್ಟರ್ ವೃಂದ ಇವರು ಉಪಸ್ಥಿತಿದ್ದಾರೆ. ಅವರೆಲ್ಲರನ್ನ ಗುರುತಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಣ್ಣಯ್ಯ ಆಸ್ಪತ್ರೆಯ ಬೆಂಗಳೂರು ಇದರ ಡಾಕ್ಟರ್ ರವಿರಾಜ್ ಅವರು ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಗುರುತಿಸ್ಕೊಡ್ತಾ ಇದ್ದೇನೆ. ಹಾಗೆ ಶ್ರೀ ಶಂಕರ್ ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ ಅಧಿಕಾರಿ, ಇವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಗುರುತಿಸಿಕೊಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ನೆನಪಿನ ಕಾಣಿಕೆ ಮುಖಾಂತರ ಅವರನ್ನ ಗೌರವಿಸಬೇಕು ಅಂತ ಡಾಕ್ಟರ್ ಕೃಷ್ಣ ಪ್ರಸಾದ್, ಡಾಕ್ಟರ್ ಎಸ್ ಪಿ ಕೃಷ್ಣ ಪ್ರಸಾದ್, ಡಾಕ್ಟರ್ ವಿಕ್ರಮ್ ಜೈನ್, ಡಾಕ್ಟರ್ ಹರೀಶ್ ಶೆಟ್ಟಿ
ಶ್ರೀ ಡಿ ವೇದಭಾಸ್ಕರ್ ಕಾಮತ್ ಅವರಿಗೆ ಡಾಕ್ಟರ್ ವಿಕ್ರಮ್ ಜೈನ್ ಮತ್ತು ಡಾಕ್ಟರ್ ಹರೀಶ್ ಶೆಟ್ಟಿ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಯುತ ಡಾಕ್ಟರ್ ಯು ಟಿ ಇಫ್ತಾರ್ ಅಲಿ ಅವರನ್ನ ಡಾಕ್ಟರ್ ಜೇಕಬ್ ಚಾಕೋ ಮತ್ತು ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ತೇನೆ. ಡಾಕ್ಟರ್ ಶ್ರೀಯುತ ಕ್ಯಾಪ್ಟನ್ ವಿಜೇಶ್ ಚೌಟ ಅವರಿಗೆ ಸನ್ಮಾನದಲ್ಲಿ ನಾವು ಗೌರವಿಸಿದ್ದೇವೆ, ಅವರನ್ನ ನೆನಪಿಸಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಶ್ರೀ ಸಂದೀಪ್ ಗನೋಡಿ ಅವರನ್ನ ಗೌರವಿಸಬೇಕು ಅಂತ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿಗೆ ನೆನಪಿಸಿಕೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶ್ರೀಯುತ ಪದ್ಮಪ್ರಸಾದ್ ರೈ ಅವರನ್ನ ಗೌರವಪೂರ್ವಕವಾಗಿ ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಕೃಷ್ಣ ಪ್ರಸಾದ್ ಪರವಾಗಿ ಅದ್ಭುತವಾಗಿ ನೆನಪಿಸಿಕೊಳ್ತಾ ಇದ್ದೇನೆ. ಧರ್ಮಪ್ರಸಾದ್ ರೈ ದಯವಿಟ್ಟು ವೇದಿಕೆ ಬಂದು ಪುಷ್ಪಗುಚ್ಛ ನೀಡಬೇಕು ಅಂತ ವಿನಿಸ್ತಾರೆ. ಶ್ರೀಯುತ ಧರ್ಮಪ್ರಸಾದ್ ರೈ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಎಲ್ಲ ಗೌರವಾತಿಥಿಗಳಿಗೆ ಆಗಮಿಸುವಂತ ಎಲ್ಲ ಆಹ್ವಾನಿತರಿಗೆ, ಪ್ರಸಾದ್ ನೇತ್ರಾಲಯದ ಶುಭ ಚಿಂತಕರಿಗೆ, ಪ್ರಸಾದ್ ನೇತ್ರಾಲಯ ಮಂಗಳೂರು ನಿರ್ದೇಶಕರಾದಂಥ ಡಾಕ್ಟರ್ ವಿಕ್ರಮ್ ಜೈನ್ ಅವರು ವಂದನಾರ್ಪಣೆ ಮಾಡಬೇಕು ಅಂತ ತಿಳಿಸ್ತಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ಶ್ರೀಪಾದ್ ಯಶನಾಯಕ್ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಫ್ರಮ್ ಓನ್ಲಿ ಫಾರ್ ಅವರ್ ಫಂಕ್ಷನ್. ವೇದವ್ಯಾಸ್ ಕಾಮತ್ ಹೇಳಿದ ಹಾಗೆ ಅವರು ಇವಾಗಲೇ ಅರ್ಧ ಗಂಟೆಯಲ್ಲಿ ಗೋವಾಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ MP ಹೊಸ MP ಬ್ರಿಜೇಶ್ ಚೌಟ ಅವರಿಗೂ ಧನ್ಯವಾದಗಳು. ನಮ್ಮ ಮಂಗಳೂರು ಸೌತಿನ ಶ್ರೀ ವೇದವ್ಯಾಸ್ ಕಾಮತ್ ಅವರಿಗೆ ಬಂದದಕ್ಕೆ ಧನ್ಯವಾದಗಳು. ವೇದವ್ಯಾಸ್ ಕಾಮತ್ ಅವರು ಪಾಪ ಫಂಕ್ಷನ್ ಲೇಟ್ ಆಗಬಾರ್ದು ಅಂತ ರೋಡ್ ಕ್ರಾಸ್ ಮಾಡಿ 44 ನಂಬರ್ ಬಸ್ಸಲ್ಲಿ ಬಂದರು. ಈ ಫಂಕ್ಷನ್ ಲೇಟ್ ಆಗಬಾರ್ದು ಅಂತ ಬ್ಲಾಕ್ ಇತ್ತು. ಸರಿಗೆ ಹೇಳಿದ್ರೆ ಸರ್ ಟ್ರೈನಲ್ಲಿ ಬರ್ತಾರೆ. ವೇದವ್ಯಾಸ್ ಕಾಮತ್ ಅವರಿಗೆ ಬಸ್ ಹಿಡಿದು ಬರ್ತಾರೆ. ನಮ್ಮ ಕಾರ್ಪೊರೇಟರ್ ಶ್ರೀ ಸಂದೀಪ್ ಗೌರಡ್ ಅವರಿಗೆ ಧನ್ಯವಾದಗಳು. ಹಾಗೂ ಐಲೆನ್ಸಾ ಕಂಪನಿ ನಮ್ಮ ಈ ಯಂತ್ರದ ಮೇನ್ ಪರ್ಸನ್ ಶ್ರೀ ಸುಧೀರ್ ಗೌಡ್ ಎಸ್ ಫ್ಯಾಮಿಲಿ ಆಸ್ ವೆಲ್ ಆಸ್ ಮಿಸ್ಟರ್ ಭಾಸ್ಕರ್ ಇದೆ. ನಮ್ಮ ನೇತೃಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಶ್ರೀ ರಘುರಾಮ್ ರಾವ್ ಹಾಗೂ ಮಿಸಸ್ ವೀಣಾ ರಘುರಾಮ್ ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ಸೀನಿಯರ್ ಮೋಸ್ಟ್ ಪ್ರಾಕ್ಟೀಷನರ್ ಮಂಗಳೂರಲ್ಲಿ ಡಾಕ್ಟರ್ ರಾಮಮೋಹನ್ ರಾವ್ ಅವರು ನಮ್ಮ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ಸೀನಿಯರ್ ಡಾಕ್ಟರ್ಸ್ ಆದ ಡಾಕ್ಟರ್ ಮರಿಯಾ, ಡಾಕ್ಟರ್ ಜೇಕಬ್ ಚಾಕ್ ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ಧನ್ಯವಾದಗಳು. ನಾವು ಪುತ್ತೂರಲ್ಲಿ ಒಂದು ಚಾರಿಟೇಬಲ್ ಹಾಸ್ಪಿಟಲನ್ನು ನಡೆಸ್ತಿದ್ದೇವೆ. ನಮ್ಮ ಅಲ್ಲಿದ್ದು ಪುತ್ತೂರು ರೋಟರಿ ಕ್ಲಬ್ನ ಪಾರ್ಟ್ನರ್ಸ್ ನಮ್ಮೊಟ್ಟಿಗೆ ಇದ್ದಾರೆ. ಶೋಭಾಕಾಂತ್ ಹಾಗೂ ದೀಪಕ್ ಅವರಿಗೆ ಬಂದಿದ್ದಾರೆ. ಅದೇ ರೀತಿ ಗೋವಾದಿಂದ ಶ್ರೀಪಾದ್ ನಾಯ್ಕ್ ಅವರೊಟ್ಟಿಗೆ ಅವರ ಟೀಮ್ ಮೆಂಬರ್ ಆದವರು ಉದಯ್ ನಾಯ್ಕ್ ಅವರಿಗೆ ಹಾಗೂ ನಮ್ಮ ಖಾದರ್ ಅವರದ್ದು ಮಿಸ್ಟರ್ ಪ್ರವೀಣ್ ಅವರ ಟೀಮಲ್ಲಿ ಇದ್ದಾರೆ. ಅದೇ ರೀತಿ ಖಾದರ್ ಅವರಿಗೆ ಬರಲಿಕ್ಕಾಗಲಿಲ್ಲ. ನಮ್ಮ ರಾಜೀವ್ ಗಾಂಧಿ ಸೈನಿಕ್ ಮೆಂಬರ್ ಆದ ಇದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ಈ ಫಂಕ್ಷನ್ ನಡೆಸಿಕೊಟ್ಟಂಥ ಮ್ಯಾಜಿಕ್ ಬಾಕ್ಸ್ ಎಂಟರ್ಟೈನ್ಮೆಂಟ್ ಅವರಿಗೆ ಧನ್ಯವಾದಗಳು. ಪತ್ರಕರ್ತರು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು. ನಮ್ಮದೇ ಎಲ್ಲ ಸ್ಟಾಫ್ ಮೆಂಬರ್ಸ್ ಅವರಿಗೆ ಒಳ್ಳೆ ರೀತಿಯಲ್ಲಿ